ಮಲ್ದಿರಿ ಸಾಲದ ಪ್ರಮುಖರಾಯಿನಂಚಿನ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬಾರಿ ಪೊರ್ಲುದ ಕಾರ್ಯಕ್ರಮ ಒಳ್ಳೊಂಜಿ ಆವಂದಿನಂಚಿನ ಕಾರ್ಯಕ್ರಮ ಬಾರಿ ಯಶಸ್ವಿ ಕಾರ್ಯಕ್ರಮ ಕೆಸರಡು ಕೊಪ್ಪುಂಡ ದಾದ ವಿಚಾರ ಅಂದು ಪಣ್ಣೀರ ಹಿರಿಯಕ್ಕಲು ಸ್ಟೇಜಿಡ್ ಉಳ್ಳಿರಿ ನನ್ನ ಉದ್ಘಾಟನೆ ಆದಿ ಯಾಪಲ ಮೇಲಿಗೆ ತಾಗೋಡಿಗೆ ದಾಯ ಬಂದಾಂಡ ಜೋಕುಳ್ಳ ರೋಗ ರುಜಿನೋಲು ಮಾತ್ರ ದೂರ ಆವಡುಂದಾಂಡ ಕೆಸರಡು ಗುಂಪುಡಿಗೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲೆಯ ಒಂದು ವತಿಯಿಂದ ನಮ್ಮ ಮಡ್ಡೇಲ್ಮಾರ್ ಕಂಡೋಡು ಗೊಬ್ಬುಲೆ ಕೆಸರಡು ಎಂಬಂತಹ ಒಂದು ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯ ನಿರ್ದೇಶಕರಾಗಿರುವಂತಹ ಕೆ ರವೀಂದ್ರ ಶೆಟ್ಟಿ, ಅದೇ ರೀತಿಯಾಗಿ ಶ್ರೀಮತಿ ಸೌಮ್ಯ ಶೆಟ್ಟಿ ಇವರ ನೇತೃತ್ವದಲ್ಲಿ ಈ ಸಲ ಕೂಡ ಮಕ್ಕಳಿಗೆ ಒಂದು ಆ ಕೃಷಿಯ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸಬೇಕು ಎಂಬಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಂದು ನಮ್ಮ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳನ್ನು ನಮ್ಮ ಶಾಲಾ ನಿರ್ದೇಶಕರಾಗಿರುವಂತಹ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಅವರು ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಈ ಊರಿನ ತ್ರಿಶಕ್ತಿಗಳನ್ನು ಮನಸ್ಸು ಸ್ಮರಿಸುತ್ತಾ ಈ ಕಡೆಯಿಂದ ಮಂಜಲಗುತ್ತು ಚಾವಡಿದಿರ್ತಕ್ಕಂಥ ದೈವಗಳನ್ನು ಮನಸ್ಸು ಸ್ಮರಿಸುತ್ತಾ ಆ ಕಡೆ ಮೊದಲಮಾರು ಬಾಲಿಕೆಯ ಆ ದೈವಗಳನ್ನು ಮನಸ್ಸು ಸ್ಮರಿಸುತ್ತಾ ನಮ್ಮ ಊರಿನ ಕಾರಣಿಕದ ದೇವರಾಗಿರ್ತಕ್ಕಂಥ ನಮ್ಮ ಶ್ರೀ ಅರ್ಧನಾರೀಶ್ವರ ದೇವರನ್ನು ಮನಸ್ಸು ಸ್ಮರಿಸುತ್ತಾ ನಮ್ಮೆಲ್ಲ ದೈವ ದೇವರುಗಳನ್ನು ಸ್ಮರಿಸುತ್ತಾ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ದೇರಳಕಟ್ಟೆಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾವು ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ ಒಂದು ಕೃಷಿಕನ ಜೀವನ, ಕೃಷಿಕರು ಯಾವ ರೀತಿ ತಮ್ಮ ಬದುಕನ್ನು ನಡೆಸ್ತಿದ್ರು ಎಂಬುದರ ಬಗ್ಗೆ ಸ್ವಲ್ಪ ಅವರಿಗೆ ಗೊತ್ತಾಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೇವೆ. ಇದು ನಮ್ಮ 7ನೇ ವರ್ಷದ ಕಾರ್ಯಕ್ರಮ.
ಇವತ್ತು ಈ ಒಂದು ಮಂಜಲ ಗುತ್ತು ಮತ್ತು ಮೊದಲೇ ಮಾರುಬಾಲಿಕೆಯ ಮಧ್ಯಭಾಗದಲ್ಲಿ ಇರತಕ್ಕಂಥ ಒಟ್ಟು 16 ಗದ್ದೆಗಳನ್ನು ನಾವು ಇವತ್ತು ಮಕ್ಕಳನ್ನು ಈ ಗದ್ದೆಯಲ್ಲಿ ಅಲ್ಲಿ ಬೇರೆ ಬೇರೆ ಕೆಸರು ಗದ್ದೆಯಲ್ಲಿ ಇರತಕ್ಕಂಥ ಆಟೋಟಗಳನ್ನು ಮಾಡಿಸಿ ಆ ಬಳಿಕ ಈ ಎಲ್ಲ ಗದ್ದೆಗಳನ್ನು ನಾವು ನಾಟಿ ಮಾಡಲಿಕ್ಕಿದ್ದೇವೆ. ಹಿಂದೆ ಎಲ್ಲ ನಮಗೆ ನಾಟಿ ಮಾಡುವಂಥದ್ದು ಅಂತ ಹೇಳಿದ್ರೆ ಈ ಹರೇಕಲ ಗ್ರಾಮ ನಮ್ಮ ರವೀಂದ್ರ ಮಾಸ್ಟರಿಗೆಲ್ಲ ಹೇಳ್ತಾರೆ ಅದರ ಬಗ್ಗೆ. ಇಡೀ ನಮ್ಮ ಈ ಊರೇ ಒಂದು ಸಾಗುವಳಿ ಆಗತಕ್ಕಂಥ ಭಾಳ ಪ್ರಸಿದ್ಧವಾಗಿರತಕ್ಕಂಥ ಈ ಜಾಗ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಆ ಕೃಷಿಯನ್ನು ಮಾಡುವಲ್ಲಿ ನಮಗೆ ತೊಂದರೆ ಆಗಿರೋದ್ರಿಂದ ಈ ರೀತಿಯಾಗಿ ನಮ್ಮ ಮಕ್ಕಳಿಗಾದರೂ ಅದು ಗೊತ್ತಾಗಬೇಕು. ಇವತ್ತು ನನ್ನನ್ನೇ ಉದಾಹರಣೆಯಾಗಿ ತಗೊಂಡ್ರೆ ನಾನು ಈ ಮಟ್ಟಕ್ಕೆ ಬೆಳೆಯಬೇಕು ಅಂತಾದರೆ ನಮ್ಮ ತಂದೆ ತಾಯಿಯವರು ಈ ಕೃಷಿಯ ಈ ಗದ್ದೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲ ನಮ್ಮ ವ್ಯವಸ್ಥೆಗೂ ಕಾರಣಕರ್ತರಾಗಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ ಕೃಷಿ ಮೂಲ ಕುಟುಂಬದಿಂದಲೇ ಬಂದವರು. ಆದ್ದರಿಂದ ಈ ಕೃಷಿಕರ ಜೀವನ ಈಗಿನ ಮಕ್ಕಳಿಗೆ ಯಾರೋ ಹೇಳ್ತಾರಂತೆ ಅಕ್ಕಿ ಯಾವ ಮರದಲ್ಲಿ ಆಗೋದು ಅಂತ, ರೈಸ್ ಅಂತ ಹೇಳ್ತಾರೆ, ಅದನ್ನು ಕೂಡ ರೈಸ್ ಅಂತ ಹೇಳ್ತಾರೆ. ಅದು ಯಾವ ಮರದಲ್ಲಿ ಆಗೋದು ಅಂತ, ಅದು ಆ ಅಕ್ಕಿ ಆಗುವಂಥದ್ದು ಆ ಭತ್ತದ ಬೀಜವನ್ನು ಬಿತ್ತಿ ಅದು ನೇಜಿಯಾಗಿ ನೇಜಿಯನ್ನು ನಾಟಿ ಮಾಡಿ ಆದಮೇಲೆ ಅದು ಭತ್ತ ಆಗಿ ಭತ್ತದ ಪೈರು ಆಗಿ ಅದರಲ್ಲಿ ಭತ್ತ ಬೆಳೆದು ಆಮೇಲೆ ಭತ್ತವನ್ನು ಬೇಯಿಸಿ ಅದರಲ್ಲಿ ಇರತಕ್ಕಂಥ ಎಲ್ಲ ಇದನ್ನು ಬೇರ್ಪಡಿಸಿ ಅದನ್ನು ಅಕ್ಕಿ ಮಾಡಬೇಕು ಅಂತಂದರೆ ಅಷ್ಟು ಕಷ್ಟ ಇದೆ. ಆದ್ದರಿಂದ ನಮ್ಮ ಮನೆಯಲ್ಲೆಲ್ಲ ಬಹಳಷ್ಟು ಈ ಕೆಲಸ ಕಾರ್ಯಗಳು ಆಗುವಂಥದ್ದಿತ್ತು. ಇವಾಗ ನೋಡಲಿಕ್ಕೆ ಕಾಣುವಂಥದ್ದಿಲ್ಲ. ಆದರೂ ಕೂಡ ಮಕ್ಕಳಿಗೆ ಕೃಷಿಕರ ಆ ಕಷ್ಟಕರವಾದ ಜೀವನದ ಗೊತ್ತಾಗಬೇಕು. ಇವತ್ತು ಕೆಸರು ಗದ್ದೆಯಲ್ಲಿ ಇವತ್ತೆಲ್ಲ ಆಟ ಆಡಲಿಕ್ಕಿದ್ದೀರಿ, ಮತ್ತು ನಾಳೆ ಬೆಳಿಗ್ಗೆ ಸ್ವಲ್ಪ ಮೈಕೈ ಎಲ್ಲ ನೋವು ಆಗ್ಬೋದು, ಆದ್ರೂ ಕೂಡ ನಿಮಗೆ ಅದರ ಗೊತ್ತಾಗಬೇಕು ಅಂತ ನಾವು ಮಕ್ಕಳಿಗೆ ಈ ಒಂದು ಕೆಲಸ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಇವತ್ತು ನಮ್ಮ ವೇದಿಕೆಯಲ್ಲಿ ಈ ಊರಿನ ಗಣ್ಯರು, ನಮ್ಮ ಅರ್ಧನಾರೀಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ದೆಬ್ಬೇಲಿಗುತ್ತು ಮೋಹನ್ ದಾಸ್ ರೈ ಅವರು, ನಮ್ಮ ಮಂಗಳೂರು ನೋವಿನೆನ್ನೆಯ ಮಾಲಕರು ಮೋಹನ್ ದಾಸ್ ರೈ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ಗೊತ್ತಿದೆ ಕಡಿಂದ ತ್ಯಾಂಪನ್ನ ಭಂಡಾರಿ ಅವರ ನೋವಿನೆನ್ನೆ ಅಂತ, ಮಂಗಳೂರು ನೋವಿನೆನ್ನೆ ಅಂತೇಳಿ ಇದೆ, ಬಹಳ ಪ್ರಸಿದ್ಧವಾದದ್ದು. ಅದರ ಮಾಲಕರು ಮೋಹನ್ ದಾಸ್ ರೈ ದೆಬ್ಬೇಲಿಗುತ್ತು. ಅದೇ ರೀತಿ ಯಾವತ್ತು ನನ್ನ ಕೆಲಸ ಕಾರ್ಯಗಳಿಗೆ ಮಾರ್ಗದರ್ಶಕಗಳನ್ನ ಮಾಡತಕ್ಕಂಥ ನನ್ನ ಪ್ರೌಢ ಶಿಕ್ಷಣ ಸಂದರ್ಭದಲ್ಲಿ ನನಗೆ 8 ಮತ್ತು 9, 10ನೇ ತರಗತಿಗೆ ನನಗೆ ಗುರುಗಳಾಗಿದ್ದಂಥ ರವೀಂದ್ರ ರೈ ಕಲ್ಲಿಮಾರವರು ನಮ್ಮ ಜೊತೆ ಇದ್ದಾರೆ. ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರು ಕೂಡ. ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡುವಂಥ ರವೀಂದ್ರ ರೈ ಕಲ್ಲಿಮಾರಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಗೌರವಪೂರ್ಣವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಈ ಗ್ರಾಮದ ನಮ್ಮ ಪಂಚಾಯತಿನ ಉಪಾಧ್ಯಕ್ಷರು, ನನ್ನ ಬಹಳ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಅಬ್ದುಲ್ ಮಜೀದ್ ಆಲಡ್ಕ ನಮ್ಮ ಜೊತೆ ಇದ್ದಾರೆ. ಅಬ್ದುಲ್ ಮಜೀದ್ ರವರನ್ನು ಕೂಡ ನಾನು ಬಹಳ ಗೌರವಪೂರ್ಣವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಂಗಳೂರು ಮಂಡಲದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಅದರ ಜೊತೆಗೆ ಬೇರೆ ಬೇರೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನೇತೃತ್ವವನ್ನು ವಹಿಸಿಕೊಂಡು ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ನಮ್ಮ ನಾರ್ಯಗುತ್ತು ನಮ್ಮ ಜಗದೀಶ್ ಆಲ್ವಾ ಕುವೆತ್ತಬೇಲ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಗೌರವವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಭಾಗದ ಒಬ್ಬ ಯುವ ನಾಯಕ ಸುಧಾಕರ್ ಗಟ್ಟಿ ಬೈತಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಯುವ ಉದ್ಯಮಿ ಕೂಡ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಯುವ ಸಂಘಟಕ, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಮುಂಚಿನ ಕೆಲಸ ಮಾಡತಕ್ಕಂಥ ಮುರಳೀಧರ ಕೊನಾಜೆ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸತೀಶ್ ಪೂಜಾರಿ ಅವರು ಸಂತೋಷ್ ನಗರ್ ನನ್ನ ಬಹಳ ಆತ್ಮೀಯರು, ಅವರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ 300 ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಕೂಡ. ಅದಲ್ಲದೇ ಅವರಂತೂ ಬೇರೆ ಬೇರೆ ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಅವರಲ್ಲಿ ನಾಯಕತ್ವವನ್ನು ವಹಿಸುವ ಸತೀಶ್ ಪೂಜಾರಿ ಅವರು ಉದ್ಯಮಿ ಕೂಡ, ಅವರಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಯುವ ನಾಯಕ ನನ್ನ ಆತ್ಮೀಯ ಮಿತ್ರ ಪ್ರವೀಣ್ ಕೊಂಡಾನ ಮಿತ್ರನಗರ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಗದ್ದೆಯ ಮಾಲೀಕರಾದಂತಹ ನಮ್ಮ ರತ್ನ ತಿಮ್ಮಪ್ಪ ಮಡಿವಾಳ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ನಾನು ಬಹಳ ಎದುರು ಕಾಣುವಂಥ ಒಂದು ಗದ್ದೆ ಅವರದ್ದೇ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬಾಬು ಬಂಗೇರ್ರವರು ಈ ಗದ್ದೆ ಕೂಡ ಇದರ ನಂತರದ ಗದ್ದೆ ಅವರದೇ, ಬಾಬು ಬಂಗೇರ್ರವರದ್ದು. ಅವರು ಕೂಡ ಈ ಒಂದು ಕೆಲಸಗಾರರಿಗೆ ಪೂರ್ತಿಯಾಗಿ ನನಗೆ ಸಹಕಾರ ಕೊಟ್ಟವರು, ಅವರನ್ನು ಕೂಡ ವೇದಿಕೆಯಲ್ಲಿದ್ದಾರೆ, ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲರ ಬಹಳ ಪ್ರೀತಿಯ ಸುಧಾಕರ್ ಆಚಾರ್ಯ ರಾಜಗುಡ್ಡೆ, ನಮ್ಮ ಈ ಭಾಗದ ಒಬ್ಬ ಯುವ ನಾಯಕರು ಕೂಡ ಸುಧಾಕರ್ ಆಚಾರ್ಯ ಇದ್ದಾರೆ, ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಅದೇ ರೀತಿ ಇನ್ನೊಂದು ಆ ಗದ್ದೆ ಕಾಣ್ತಾ ಇದೆ, ಅಲ್ಲಿ ಕಲ್ಲಾಯಿ ದುರ್ಗಾ ಪ್ರಸಾದ್ ರೈ ಅವರು, ನಮ್ಮ ಅವರ ತಂದೆ ಮಹಾಬಲ್ ರೈ ಅಂತ ನಮ್ಮ ಪಾವೂರು ಹರೇಕಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನಮಗೆಲ್ಲ ಒಳ್ಳೆಯ ಶಿಕ್ಷಣ ನೀಡತಕ್ಕಂಥ ಕಲ್ಲಾಯಿ ಮಹಾಬಲ್ ರೈ ಅವರ ಮಗ ದುರ್ಗಾ ಪ್ರಸಾದ್ ರೈ ಕಲ್ಲಾಯಿ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬಡ್ಡಾಯಿ ಬಿಟ್ಟು ಜಯರಾಮಣ್ಣ ನಮ್ಮ ಜೊತೆ ಇದ್ದಾರೆ. ಯಾವತ್ತೂ ಕೂಡ ನಾನು ಬಹಳ ಪ್ರೀತಿಯಿಂದ ಕರೆತಕ್ಕಂಥ ಜಯರಾಮಣ್ಣ ಕೂಡ ಬಂದು ನಮ್ಮ ಜೊತೆ ಸೇರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಭಾಸ್ಕರ್ ರೈ ಸಂಪಿಗೆದಡಿ ನಮ್ಮ ಜೊತೆ ಇದ್ದಾರೆ, ಕೃಷಿಕರು ಕೂಡ, ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಆನಂದ್ ಶೆಟ್ಟಿ ಅವರು, ಆನಂದ್ ಶೆಟ್ಟಿ ತೊಕ್ಕೋಟು ಉಲ್ಲಾಲ ವಲಯ ಬಂಟರ ಸಂಘದ ಬಹಳಷ್ಟು ವರ್ಷ ಅದರಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಿ ಇದೀಗ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಕೂಡ ನಾಯಕರವರು ಮಂಗಳೂರು ಮಂಡಲದಲ್ಲಿ ಬಹಳಷ್ಟು ಎಲ್ಲ ಸಾಮಾಜಿಕ ಧಾರ್ಮಿಕವಾಗಿ ತನ್ನನ್ನು ತೊಡಗಿಸಿಕೊಂಡಂಥ ಆನಂದ್ ಶೆಟ್ಟಿ ತೊಕ್ಕೋಟು ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಗೋಪಾಲಕೃಷ್ಣ ಮೇಲಂಟ್ರು ತಲಪಾಡಿ ಬಾವ ಮುಲ್ಯಗುತ್ತು ಗೋಪಾಲಕೃಷ್ಣ ಮೇಲಂಟ್ರು ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ, ಯುವ ಉದ್ಯಮಿ ಕೂಡ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ದೆಬ್ಬೇಲಿ ಬಬಿತಾ ಮಹಾಬಲೆಗಡೆ ಬಬಿತಾ ಮಹಾಬಲೆಗಡೆ ನಮ್ಮ ಮಹಾಬಲನ ಈಗ ಬರ್ತೇನೆ ಅಂತ ಹೇಳಿದರು. ಅವರನ್ನು ಕೂಡ ಭಾಳ ನನ್ನ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಹೇಮನಾಥ ಮೋಹನ ಶೆಟ್ಟಿ ಉಳಿದೊಟ್ಟು ಅವರಿದ್ದಾರೆ. ಅದೇ ರೀತಿ ನಮ್ಮ ಶೋಭಕ್ಕ ನಮ್ಮ ಜೊತೆ ಇದ್ದಾರೆ, ಶುಭಾರ್ ಅವರಿದ್ದಾರೆ. ಎಲ್ಲರನ್ನು ಕೂಡ ವೇದಿಕೆಯಲ್ಲಿರತಕ್ಕಂಥ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಬಹಳ ಮುಖ್ಯವಾಗಿ ನನ್ನ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ರತ್ನ ಅಂತ ಹೇಳಿ ನನ್ನ ತಾಯಿಯ ಹೆಸರು. ನನ್ನ ತಾಯಿಯ ಹೆಸರಿನಲ್ಲಿ ಸ್ಥಾಪನೆ ಮಾಡಿದಂಥ 1998ರಲ್ಲಿ ದೇರಳಕಟ್ಟೆಯಲ್ಲಿ ಸ್ಥಾಪನೆ ಮಾಡಿದಂಥ ವಿದ್ಯಾಸಂಸ್ಥೆ ಇವತ್ತು 25ನೇ ವರ್ಷದ ಒಂದು ಅವಧಿಯಲ್ಲಿ ನಾವಿದ್ದೇವೆ. ಯಾಕೆ ಅಂತೇಳಿದ್ರೆ 2000 ಇಸವಿಯಲ್ಲಿ ನಾವು 1ನೇ ತರಗತಿ ಪ್ರಾರಂಭ ಮಾಡಿದ್ದು. ಇದು 2025ನೇ ಇಸವಿ, 25 ವರ್ಷದ ಆ ರಜತ ಮಹೋತ್ಸವ ಸಂದರ್ಭದಲ್ಲಿ ನಾವಿದ್ದೇವೆ. ನಮ್ಮ ವಿದ್ಯಾರತ್ನ ಶಾಲೆಯ ಎಲ್ಲ ನನ್ನ ಭಾಳ ಪ್ರೀತಿಯ ವಿದ್ಯಾರ್ಥಿಗಳು ಈಗಾಗಲೇ ಹುಡುಗರೆಲ್ಲ ಸಮವಸ್ತ್ರವನ್ನು ಬದಲಿಸಿ ಕೆಸರುಗದ್ದೆಯ ಈ ಒಂದು ಆಟೋಟದಲ್ಲಿ ಭಾಗವಹಿಸಲಿಕ್ಕೆ ರೆಡಿಯಾಗಿದ್ದಾರೆ. ಅವರನ್ನು ಮತ್ತು ಅದರ ಜೊತೆಗೆ ನಮ್ಮ ಎಲ್ಲ ವಿದ್ಯಾರ್ಥಿನಿಯರನ್ನು, ನಮ್ಮ ಶಿಕ್ಷಕರನ್ನು ನಾನು ಯಾವತ್ತೂ ಹೇಳಲಿಕ್ಕಿದೆ, ನಮ್ಮ ವಿದ್ಯಾರತ್ನ ಆ ಒಂದು ಶಾಲೆಯ ಎಲ್ಲ ಟೀಚರ್ಸ್ ಆಗಲಿ, ಅಲ್ಲಿ ಇರತಕ್ಕಂಥ ಶಿಕ್ಷಕೇತರ ಸಿಬ್ಬಂದಿಯವ್ರಿಗೆ ಎಲ್ಲರೂ ಕೂಡ ನಾನು ಹೇಳುವಂಥದ್ದು ವಿದ್ಯಾರತ್ನ ಫ್ಯಾಮಿಲಿ ಅಂತ, ವಿದ್ಯಾರತ್ನ ಕುಟುಂಬ ಅದು. ಆದ್ದರಿಂದ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ನಾನು ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬಹಳ ಸಹಕಾರವನ್ನು ಮಾಡಿದವರು ನಮ್ಮ ರಾಮ ತಿಮ್ಮಪ್ಪ ಮಡಿವಾಳ ಅವರು, ಅದೇ ರೀತಿ ನಮ್ಮ ವಿನ್ಸಿ, ನಮ್ಮ ಈ ಒಂದೆಲ್ಲ ಸ್ಟೇಜಿಗೆ ಆಗಿರ್ಬೋದು ಎಲ್ಲ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂಥ ನನ್ನ ಆತ್ಮೀಯ ಮಿತ್ರ ವಿನ್ಸಿ ನನ್ನ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ಈ ಊರಿನ ಎಲ್ಲ ಬಂಧುಗಳು ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ವರದರಾಜ ಮಾನಯ್ಯವರು, ಅವರು ಕೂಡ ನನ್ನ ಜೊತೆ ಬಹಳ ಸಹಕಾರ ಕೊಟ್ಟಿದ್ದಾರೆ, ಅವರಿಗೂ ಕೂಡ ಸ್ವಾಗತ ಕೊಡ್ತೇನೆ. ಅದೇ ರೀತಿ ಆ ಕಡೆ ನಮ್ಮ ಪಾವೂರು ಹರೇಕಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರು, ಒಳ್ಳೆಯ ತೀರ್ಪುಗಾರರಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿದ್ದ ರಾಧಾಕೃಷ್ಣ ರೈ ಅವರು ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮದ ನಿರೂಪಣೆಗೆ ನಮ್ಮ ಭಗವಾನ್ ದಾಸ್ ತೊಕ್ಕೋಟು ಬಂದಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತಿಸುತ್ತಾ ಬಂದಿರತಕ್ಕಂಥ ಎಲ್ಲ ಈ ಊರಿನ ನಾಗರಿಕ ಬಂಧುಗಳು, ತುಂಬ ಯುವಕರುಗಳು ನನಗೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಸ್ವಾಗತ ಮಾತುಗಳನ್ನು ನಿಲ್ಲಿಸ್ತೇನೆ. ಶ್ರೀಯುತ ರವೀಂದ್ರ ಶೆಟ್ಟಿ ಅವರು ಎಲ್ಲರಿಗೂ ಪುಷ್ಪವನ್ನು ನೀಡುವ ಮೂಲಕ ಅತಿಥಿಗಳನ್ನು ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ನಮ್ಮ ಶಾಲೆಯ ASPL ಆಗಿರುವಂಥ ಗುರುವಿಯವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತೀನಿ. ಇದೀಗ ಇಂದಿನ ನಮ್ಮ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ದೆಬ್ಬೇಲಿಗುತ್ತು
ಮೋಹನ್ ದಾಸ್ ರೈಯವರು ಆಡಳಿತ ಮುಕ್ತೇಶ್ವರ ಅರ್ಧನಾರೀಶ್ವರ ದೇವಾಲಯ ಇವರು ಮಾಡಬೇಕಾಗಿ ವಿನಂತಿಸ್ತೇನೆ. ಎಲ್ಲರೂ ಕೂಡ ಕೈ ಜೋಡಿಸಬೇಕಾಗಿ ಮತ್ತೊಮ್ಮೆ ವಿನಂತಿ. ನಮ್ಮ ಉಳಿದ ಆಟೋಟ ಸ್ಪರ್ಧೆ ಬಾಕಿ ಎಲ್ಲವೂ ಕೂಡ ಇನ್ನು ಕೆಲವೇ ನಿಮಿಷದಲ್ಲಿ ಪ್ರಾರಂಭವಾಗಿದೆ. ಈಗ ಮೊದಲನೇದಾಗಿ ಇಂದು ಬಂದಿರುವಂಥ ಅತಿಥಿ ಅಭ್ಯಾಗತರಲ್ಲಿ ನಮ್ಮ ಹರೇಕಳ ರಾಮಕೃಷ್ಣ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಂತ ಶ್ರೀಯುತ ರವೀಂದ್ರ ಕಲಿಮಾರ್ ಮಾತಾಡಬೇಕಾಗಿ ವಿನಂತಿಸ್ತೇನೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಅರ್ಧನಾರೀಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಮಾತ್ರ ಅಲ್ಲದೆ ಈ ಭಾಗದ ಓರ್ವ ಧಾರ್ಮಿಕ ಮುಖಂಡರೂ ಆಗಿರ್ತಕ್ಕಂತಹ ಮೋಹನ್ ದಾಸ್ ಶೆಟ್ಟಿಯವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ನಮ್ಮ ಗಣ್ಯ ವ್ಯಕ್ತಿಗಳು ಮತ್ತು ಈ ಭಾಗದ ಎಲ್ಲ ನಾಗರಿಕ ಬಂಧುಗಳೇ, ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಅಧ್ಯಾಪಕ ಮಿತ್ರರೇ, ಇದು ಬಹಳ ಸಂತೋಷ ಕೊಡ್ತಕ್ಕಂಥ ಒಂದು ಕಾರ್ಯ ಈ ಜಾಗದಲ್ಲಿ ಈಗ ನಡೆಯುತ್ತಾ ಇದೆ. ಮುಖ್ಯವಾಗಿ ಈ ಒಂದು ಜಾಗ ಅಂತಂದರೆ ಅದು ಬಹಳ ವಿಶೇಷವಾದಂತಹದ್ದು. ಪುಣ್ಯವಾಹಿನಿ ನೇತ್ರಾವತಿ ನದಿಯ ತಟದಲ್ಲಿರತಕ್ಕಂತಹ ಈ ಒಂದು ಬಯಲು ಪ್ರದೇಶ ಬಹಳಷ್ಟು ಹಿಂದೆಯೇ ತೆಂಗು, ಕಂಗು, ಮೆಣಸು, ಅದೇ ರೀತಿಯಲ್ಲಿ ಕಬ್ಬು ಬೆಳೆಸ್ತಾ ಇದ್ದಂತಹ ಒಂದು ಕಾಲ ಇತ್ತು. ಈಗಲೂ ಕೂಡ ಭತ್ತವನ್ನು ಬೆಳೆಸ್ತಾ ಇದ್ದಾರೆ. ಇದೀಗ ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೂ ಕೂಡ ಈ ಒಂದು ಬಯಲು ಪ್ರದೇಶ ಬಹಳಷ್ಟು ಫಲವತ್ತಾದಂತಹ ಮಣ್ಣನ್ನು ಹೊಂದಿದ್ದು ಅನೇಕ ಮಂದಿ ಶ್ರಮಜೀವಿಗಳು, ಕೃಷಿಕರೆಲ್ಲ ಇಲ್ಲಿ ದುಡಿದು ಯಾವುದೇ ರೀತಿಯಾದಂತಹ ಧರ್ಮಭೇದ, ವರ್ಗಭೇದ, ಯಾವುದೇ ಭೇದಗಳಿಲ್ಲದೆ ಬಹಳಷ್ಟು ಸಹೋದರ ಸಹೋದರಿಯರಂತೆ ಒಟ್ಟಾಗಿದ್ದುಕೊಂಡು ಈ ಗದ್ದೆಗಳಲ್ಲೆಲ್ಲ ಅವರು ಏನು ಮಾಡ್ತಿದ್ರು, ಕೃಷಿಯನ್ನು ಮಾಡ್ತಾ ಇದ್ರು. ಬಹಳ ಸಂತೋಷ ಪಡ್ತಾ ಇದ್ರು. ಇದು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕಾದಂಥ ಒಂದು ಮುಖ್ಯವಾದಂಥ ವಿಚಾರ. ಯಾಕೆ ಅಂತಂದರೆ ನಾವೀಗ ಎಲ್ಲ ಇದಕ್ಕಿಂತಲೂ ಕೂಡ ಬಹಳಷ್ಟು ದೂರ ಹೋಗ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ಕೃಷಿಯಿಂದ ನಾವು ದೂರ ಹೋಗ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ ನಾವು ನಮ್ಮ ಬೇರೆ ಬೇರೆ ಈ ಶಿಕ್ಷಣದ ಒಂದು ವ್ಯವಸ್ಥೆಯಿಂದಾಗಿ ಈ ಹಳ್ಳಿ ಸಂಸ್ಕೃತಿಯ ಏನು ಸೊಡಗಿದೆ ಅದನ್ನು ಅರ್ಥೈಸಿಕೊಂಡು ಆ ಮೂಲಕ ನಾವು ಜೀವನ ನಡೆಸುವುದನ್ನು ಈಗ ಕಡಿಮೆ ಮಾಡ್ತಾ ಇದ್ದೇವೆ. ಆದರೆ ಆ ರೀತಿಯಲ್ಲಿ ಆಗಬಾರ್ದು. ಮುಂದಿನ ನಮ್ಮ ತುಳುನಾಡಿನ ತುಳು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಹುಟ್ಟಿ ಬೆಳೆದಂತಹ ನಮ್ಮ ಹಿರಿಯರು ಏನು ನಮಗೆ ಈ ಒಂದು ಕೃಷಿಯನ್ನು ಮಾಡಬೇಕು, ದುಡಿಯುತ್ತಾ ಕಲಿಯುತ್ತಾ ದುಡಿಯಬೇಕು ಎನ್ನುವಂಥ ಏನು ಒಂದು ಆದರ್ಶವನ್ನು, ಮೌಲ್ಯವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಮುಂದಿನ ಪೀಳಿಗೆಯಲ್ಲಿ ಕೂಡ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವಂಥ ಸದುದ್ದೇಶದಿಂದಾಗಿ ಈ ಮಕ್ಕಳಿಗೆ ಈ ರೀತಿಯಾದಂತಹ ಒಂದು
ಏನು ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇದು ತಾನೂ ಸಂತೋಷ ಪಡುವುದು, ಇತರರಿಗೆ ಸಂತೋಷ ಕೊಡತಕ್ಕಂತಹ ಒಂದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಒಂದು ಆಶ್ರಯದಲ್ಲಿ ಈ ಹರೇಕಳ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ಬಹಳ ಸಂತೋಷ ಕೊಡತಕ್ಕಂಥ ಒಂದು ವಿಚಾರ ಆಗಿದೆ ಅನ್ನೋದರಲ್ಲಿ ಎರಡೂ ಮಾತಿಲ್ಲ. ಮುಖ್ಯವಾಗಿ ಇದಕ್ಕೆ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದ್ದರೆ ತುಂಬ ಶ್ರಮ ವಹಿಸಬೇಕಾಗ್ತದೆ, ತುಂಬ ಸಿದ್ಧತೆಗಳು ಬೇಕಾಗ್ತದೆ. ಆದರೆ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಅದರ ಬಗ್ಗೆ ಒಳ್ಳೆಯ ಅನುಭವ ಇದ್ದವರು. ಯಾವುದೇ ಒಂದು ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ಜೋಡಿಸಿಕೊಳ್ಳಬೇಕು, ಯಾವ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಅದು ಯಾವ ರೀತಿಯ ಒಂದು ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಎನ್ನುವುದನ್ನೆಲ್ಲ ಅನುಭವಿಸಿದಂಥ ಒಬ್ಬ ವ್ಯಕ್ತಿಯಾಗಿದ್ದುಕೊಂಡು ಅವರು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಕೂಡ ಹಾಗೆ ಏನು ಅಂತಂದರೆ, ಇಲ್ಲಿ ಇಂದಿನ ಮಕ್ಕಳಿಗೆ ನಾವು ಏನಾದರೂ ನಮ್ಮ ಈ ಒಂದು ತುಳುನಾಡಿನ ತುಳು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಇರತಕ್ಕಂಥ ಏನೇನೋ ಕಾರ್ಯಕ್ರಮ ಇದಿದೆ ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ಗೊತ್ತುಪಡಿಸಬೇಕು ಎನ್ನುವಂಥ ಉದ್ದೇಶದಿಂದಲೇ ಇದನ್ನು ಮಾಡಿದ್ದಾರೆ. ಆದ ಕಾರಣ ನೀವೆಲ್ಲ ಏನು ಮಾಡಬೇಕು ಅಂತಂದರೆ, ಈ ಒಂದು ಕೃಷಿಯನ್ನು ನಾವು ಯಾವತ್ತೂ ಕೂಡ ಬಿಡಬಾರ್ದು. ಕೃಷಿ ಎನ್ನುವಂಥದ್ದು ಅದು ನಮ್ಮ ಜೀವನಾಡಿ, ಅದನ್ನು ಯಾವತ್ತೂ ಕೂಡ ನಾವು ಮರೀಬಾರ್ದು. ಅದನ್ನು ಯಾವತ್ತೂ ಕೂಡ ನಾವು ಅದರ ಬಗ್ಗೆ ಆಲಸ್ಯವನ್ನು ವಹಿಸಬಾರ್ದು. ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಇದೇ ರೀತಿ ಮುಖ್ಯವಾಗಿ ಭತ್ತ ಬೆಳೆಸುವಂಥದ್ದನ್ನು ಯಾವ ರೀತಿಯಲ್ಲಿ ಬೆಳೆಸುವುದು, ಆ ಭತ್ತವನ್ನು ಬೆಳೆಸಿದ ನಂತರ ಆ ಒಂದು ಫಲವನ್ನು ನಾವು ಯಾವ ರೀತಿಯಲ್ಲಿ ಪಡೀಬೇಕು ಎನ್ನುವುದರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಅದರ ಬಗ್ಗೆ ಅಧ್ಯಯನ ಮಾಡಿದರೆ ಮಾತ್ರ ಸಾಕಾಗುವುದಿಲ್ಲ, ಅದನ್ನು ಪ್ರಾಕ್ಟಿಕಲ್ ಆಗಿ ನಾವು ಇಲ್ಲಿ ಮಾಡಿ ತೋರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದೆವು ಅಂತಾದರೆ ಅದರಲ್ಲಿ ಖಂಡಿತವಾಗಿ ನಮಗೆ ಸಂತೋಷ ಸಿಗ್ತದೆ. ಅದರಲ್ಲಿ ಒಂದು ಸುಖ ಇದೆ, ಒಂದು ಸಂತೋಷ ಇದೆ, ಒಂದು ನೆಮ್ಮದಿ ಇದೆ. ಆದರೆ ಖಂಡಿತವಾಗಿ ಅಂಥ ನೆಮ್ಮದಿ, ಸುಖ, ಸಂತೋಷ ಎಲ್ಲ ನಮ್ಮ ಹಿರಿಯರಿಗೆ ಸಿಕ್ಕಿದೆ, ನಿಮಗೂ ಅದು ಸಿಗಬೇಕು ಎನ್ನುವಂಥ ಉದ್ದೇಶದಿಂದಲೇ ನಾವು ಈ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಈಗ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಮಾಡಿದ್ದಾರೆ. ಅದನ್ನು ಸರಿಯಾಗಿ ನೀವು ಸದುಪಯೋಗ ಪಡಿಸಿಕೊಳ್ಳಿ. ಆ ಮೂಲಕ ನಮ್ಮ ಮುಂದಿನ ಏನು ಜನಾಂಗ ಇದೆ ಅವರು ಒಳ್ಳೆಯ ಕೃಷಿಕರಾಗಬೇಕು. ಅವರು ಈ ಮಣ್ಣಿನಲ್ಲಿ ಈಗ ತಾನೇ ನಮ್ಮ ಅನೌನ್ಸ್ ಮಾಡಿದವರು ಹೇಳ್ತಾ ಇದ್ದಾರೆ, ಈ ಮಣ್ಣಿನಲ್ಲಿ ಔಷಧೀಯವಾದಂಥ ಗುಣಗಳಿದೆ. ಈ ಕೆಸರಿನಲ್ಲಿ ಔಷಧಿಯ ಗುಣ ಇರುವುದರಿಂದಲೇ ನೀವು ಕೆಸರನ್ನು ಸರಿಯಾಗಿ ಏನು ಮಾಡಿ ಅದರಲ್ಲಿ ಏನು ಕೂಡ ಸಂಕೋಚ ಪಡದೆ ಚೆನ್ನಾಗಿ ಆಟವನ್ನು ಆಡಿ ಯಾವುದೇ ರೀತಿಯಾದಂತಹ ಇದರಿಂದ ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಕೆಸರಿನ ಗದ್ದೆಯಲ್ಲಿ ನಡೆತಕ್ಕಂಥ ಈ ಆಟೋಟ ಸ್ಪರ್ಧೆಗಳು ಒಳ್ಳೆಯ ರೀತಿಯಲ್ಲಿ ಅದು ನಡೆಯಲಿ. ಮುಂದಿನ ಆ ಒಂದು ಈಗ ಮೋಹನ್ ದಾಸ್ ರೈ ಅವರು ಅದನ್ನು ಈಗ ಉದ್ಘಾಟಿಸಿದ್ದಾರೆ. ಅವರ ಹಸ್ತದಿಂದ ಉದ್ಘಾಟನೆಗೊಂಡಂಥ ಈ ಒಂದು ಏನು ಈ ಕೆಸರು ಗದ್ದೆ ಆಟೋಟಗಳು ಯಾವುದೇ ರೀತಿಯ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನಡೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವು ಆ ಮೂಲಕ ಕೇವಲ ಆಟ ಆಡಿ ಹೋಗುವಂಥದ್ದು ಅಲ್ಲ, ಈ ಆಟದ ಒಳಗಿರ್ತಕ್ಕಂಥ ಏನು ಆದರ್ಶಗಳಿದೆ, ಏನು ಈ ಕಾರ್ಯಕ್ರಮದ ಒಳ್ಳೆಯ ಸಂದೇಶಗಳೇನಿದೆ ಅದನ್ನು ನಿಮ್ಮ ಜೀವನದಲ್ಲಿ ನೀವು ಸರಿಯಾಗಿ ಉಪಯೋಗ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನೀವು ಕೂಡ ಒಂದು ಒಳ್ಳೆಯ ಕೃಷಿಕರಾಗಿ, ನೀವು ಕೂಡ ಒಂದು ಒಳ್ಳೆಯ ಈ ರೀತಿಯ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂತಹ ಒಬ್ಬ ಪ್ರಭಾವಿ ವ್ಯಕ್ತಿಗಳಾಗಿ ಉದಯಿಸುವಂತಹ ಒಂದು ಎಲ್ಲ ಸಂದರ್ಭಗಳು ನಿಮಗೆ ಒದಗಿ ಬರಲಿ. ನಿಮಗೆ ನಾವು ಯಾವ್ಯಾವ ದೇವರನ್ನು ಆರಾಧನೆ ಮಾಡಿಕೊಂಡು ಬಂದಿದೆಯೋ ಇಲ್ಲಿರ್ತಕ್ಕಂಥ ಎಲ್ಲ ದೈವೀ ಶಕ್ತಿಗಳು ನಿಮಗೆ ಸಂಪೂರ್ಣವಾದಂಥ ಅನುಗ್ರಹವನ್ನು ಕೊಡಲಿ. ನೀವು ಈ ಒಂದು ಕಾರ್ಯಕ್ರಮವನ್ನು ಈ ಬೆಳಗ್ಗಿನಿಂದ ಸಂಜೆಯವರೆಗೆ ಇಲ್ಲಿದ್ದುಕೊಂಡು ಸಂತೋಷ ಪಡಿ, ಅದು ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಎನ್ನುವಂಥ ಮಾತಿನೊಂದಿಗೆ ಎಲ್ಲರಿಗೂ ಶುಭ ಮಾತು ತಿಳಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಮೂಲತಃ ಕೃಷಿ ಪ್ರಧಾನವಾಗಿರುವಂಥ ನಮ್ಮ ದೇಶದ ಒಂದು ಗ್ರಾಮೀಣ ಜನರ ಬದುಕು ಯಾವ ರೀತಿಯಾಗಿ ಉಂಟು, ರೈತರ ಒಂದು ಕಷ್ಟವನ್ನು ಸ್ವತಃ ವಿದ್ಯಾರ್ಥಿಗಳು ಈ ಹೊಲ ಗದ್ದೆಗಳಿಗೆ ಅವರು ನೇರವಾಗಿ ಬಂದು ನೋಡಿದಾಗ ಪ್ರತಿಯೊಂದು ಕೂಡ ಅವರಿಗೆ ವಿಷಯವೂ ಕೂಡ ತಿಳುವಳಿಕೆ ಅವರಿಗೆ ಹುಟ್ಟುತ್ತದೆ. ಅದೇ ರೀತಿಯಾಗಿ ಈ ರೀತಿ ಹೇಳಿದಂಥ ಹರೇಕಳ ಪಂಚಾಯತ್ ಉಪಾಧ್ಯಕ್ಷರಾದಂಥ ಶ್ರೀಯುತ ಅಬ್ದುಲ್ ಮಜೀದ್ ಕೆಲವು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿ. ಹರೇಕಳ ಗ್ರಾಮದಲ್ಲಿ ಇದೊಂದು ಆಟ ಎಂಟನೇ ವರ್ಷ ಅಂತ ಅವರು ರವಿ ಶೆಟ್ಟಿ ಅವರು ಹೇಳಿದರು. ತುಂಬ ಸಂತೋಷವಾಗ್ತದೆ. ಈ ಆಟ ಆಲೋಚಿಸಬೇಕಾದರೆ ಅಷ್ಟು ಸುಲಭ ಇಲ್ಲ. ಒಂದು 2-3 ವಾರದಲ್ಲಿ ಇದರ ಹಿಂದೆ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇದರ ಹಿಂದೆ ಇದ್ದಾರೆ. ಈಗ ಯಾರೋ ಒಬ್ಬರು ಹೇಳಿದರು
ಈ ಕೆಸರು ಗದ್ದೆಯಲ್ಲಿ ಆಟ ಆಡಿದರೆ ಯಾವ ರೋಗವೂ ಇಲ್ಲ ಅಂತ. ಅದು ಖಂಡಿತ ಯಾವ ರೋಗವೂ ಇಲ್ಲ. ನಮ್ಮ ಮಕ್ಕಳೆಲ್ಲ ದೇರ್ಲಕಟ್ಟೆ ಆ ಸೈಡ್ನವರು, ಅವರು ಕೃಷಿ ಉಂಟಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಆದರೆ ಕೃಷಿ ಉಂಟಂತ ಭಾವಿಸ್ತೇನೆ. ನಾವೆಲ್ಲ ಇಲ್ಲಿ ಶಾಲೆಗೆ ಹೋಗುವಾಗ ಪ್ರತಿಯೊಂದು ಗದ್ದೆಯಲ್ಲಿಯೂ ಕೃಷಿ ಇತ್ತು. ಅದರ ನಡುವಿನಲ್ಲಿ ದಾರಿ ಇರುವಾಗ ನಾವು ಆ ದಾರಿಯ ನಡುವಿನಲ್ಲಿ ಶಾಲೆಗೆ ಹೋಗ್ತಾ ಇದ್ದೇವೆ. ಈಗ ಯಾರು ಸಹ ಕೃಷಿ ಮಾಡುವುದಿಲ್ಲ. ಕೃಷಿ ಮಾಡುವುದಿಲ್ಲ ಅಂದರೆ ಅದರಲ್ಲಿ ಒಂದು ಲಾಭಾಂಶ ಸಿಕ್ಕುವುದಿಲ್ಲ ಅಂತ ಒಂದು ಜನರ ಭಾವನೆ. ತುಂಬ ಕಷ್ಟ ಉಂಟು. ಆದರೂ ನಮ್ಮ ರವೀಂದ್ರ ಶೆಟ್ಟಿಯವರು ಒಂದು 16 ಗದ್ದೆಯನ್ನು ತೆಗೆದು ಒಂದು ಕೃಷಿಯನ್ನು ಮಾಡಬೇಕಂತ, ಒಂದು ಸಮಾಜಕ್ಕೆ ಇದನ್ನು ತೋರಿಸಿಕೊಡ್ಬೇಕಂತ, ಒಂದು ಕೃಷಿ ಹೇಗೆ ಮಾಡುವುದಂತ ತೋರಿಸಿಕೊಡ್ಬೇಕಂತ ಅವರ ಶಾಲೆಯ ಮಕ್ಕಳನ್ನೇ ಇಲ್ಲಿ ತಂದು ತೋರಿಸುವ ಒಂದು ಉದ್ದೇಶವನ್ನು ಇಲ್ಲಿ ಮಾಡಿದ್ದಾರೆ. ಈ ಕಾರ್ಯಕ್ರಮ ಮಾಡುವುದಾದರೂ ಅಷ್ಟು ಸುಲಭದಲ್ಲಿ ಆಗುವಂಥ ಒಂದು ಕಾರ್ಯಕ್ರಮ ಅಲ್ಲ. ಎಲ್ಲ ನಮ್ಮ ಮಕ್ಕಳು ಗದ್ದೆಯಲ್ಲಿದ್ದಾರೆ. ಸಮಯದ ಅವಕಾಶವೂ ಇಲ್ಲ. ಸಾಯಂಕಾಲದವರೆಗೆ ಆಡಬೇಕಾಗ್ತದೆ. ಇಲ್ಲಿ ವಾಲಿಬಾಲ್ ಸ್ಪರ್ಧೆ ಉಂಟು, ಹಲವಾರು ಸ್ಪರ್ಧೆಗಳಿರ್ಬೋದು. ಮುಂದಿನ ದಿನದಲ್ಲಿ ಮಕ್ಕಳು ಇಂಥ ಊಟಕ್ಕೆ ಭಾಗವಹಿಸಿ ಒಳ್ಳೆಯ ಹೆಸರನ್ನು ಗಳಿಸಿಕೊಂಡು ನಮ್ಮ ದೇರ್ಲಕಟ್ಟೆ ಆಂಗ್ಲ ಮಾಧ್ಯಮ ಶಾಲೆಗೆ ಸಹ ಒಂದು ಹೆಸರು ಬರಬೇಕಂತ ಭಾವಿಸಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ವಂದಿಸ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಒಂದು ಯುಗದಲ್ಲಿ ಮುಖ್ಯವಾಗಿ ಇಲ್ಲಿ ಹಳ್ಳಿಯಲ್ಲಿ ಈ ಗದ್ದೆಗಳು ಮಾಯವಾಗಿ ಇಂದು ಬಹುಮಹಡಿ ಕಟ್ಟಡಗಳು ಅಥವಾ ಬೇರೆ ವಸತಿಗಳು ತಲೆತ್ತುತ್ತಾ ಇದೆ. ಅದೇ ರೀತಿಯಾಗಿ ಇಂತಹ ಸಂದರ್ಭದಲ್ಲಿ ನಾವು ಹೇಳಿದ್ದಾರೆ ಶ್ರೀಯುತ ಅಬ್ದುಲ್ ಮಜೀದ್ ಹರೇಕಳವರು, ಧನ್ಯವಾದಗಳು. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತಹ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರಿಗೆ ಹಾರ್ದಿಕವಾದ ಸ್ವಾಗತ ಬಯಸ್ತೇನೆ. ಇದೇ ರೀತಿಯಾಗಿ ದಯಾನಂದ ತೊಕ್ಕೋಟ್ ಲೋಕೇಶ್ ಈಗಾಗಲೇ ಉಪಸ್ಥಿತರಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಮುಂದಿನ ಒಂದು ಆಟೋಟ ಸ್ಪರ್ಧೆಯ MC ನಮ್ಮ ಖ್ಯಾತ ಕ್ರೀಡಾಪಟುಗಳು ಆಗಿರುವಂತಹ ಶ್ರೀಯುತ ಭಗವಾನ್ ದಾಸ್ ತೊಕ್ಕೋಟು ಅವರು ಮಾಡಲಿಕ್ಕಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಬಯಸ್ತೇನೆ. ಬಾರಿ ಅರ್ಥಪೂರ್ಣವಾದ ಕಾರ್ಯಕ್ರಮ ಈ ಹರೆಕಳದ ನಮ್ಮ ಮಂಜಲ್ಗುತ್ತು ಕನ್ನಡ ಇಲ್ಲದ ಎದುರು ಬಾರಿ ಶೋಕುಡು ಆಯೋಜನೆ ಮಲ್ದಿರು ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಂಚನೆ ಆರ್ನ ಧರ್ಮಪತ್ನಿ ಸೌಮ್ಯ ರವೀಂದ್ರ ಶೆಟ್ಟಿ ಮಕ್ಕಳು ಜೋಡೆತ್ತದ ಲೆಕ್ಕ ಆ ವಿದ್ಯಾರತ್ನ ಶಾಲೆಡ್ 2 ಜನಲ ಕಂಡಣಿ ಬಡಿರಿ ಬಾರಿ ಪೊರ್ಲುಡು ಜೋಕ್ಲೆಗ್ ವರ್ಷ ಇಡೀ ಎಂಚಿನ ಪೂರ ಸಂಸ್ಕಾರ ಕೊರೋಡ ಐನು ಬಾರಿ ಪೊರ್ಲುಡು ಆಯೋಜನೆ ಮಲ್ದೊಂದು ಬೈದೇರಿ ಒಂಜಿ ಗಾದಂಡು ಆಡು ಮುಟ್ಟದ ಸೊಪ್ಪಿಲ್ಲ ರವೀಂದ್ರಣ್ಣ ಇಜ್ಜಂದನ ಕ್ಷೇತ್ರ ಪೂರ ಕ್ಷೇತ್ರಡ್ಲ ಮುಂಚೂಣಿ ಇತ್ತಿನಾರು ಐಕ್ ಅರ್ಥಪೂರ್ಣವಾದ ರವೀಂದ್ರ ಮಾಸ್ಟರ್ ನಮ್ಮ ಬೇರೆ ಅರ್ಧನಾರೀಶ್ವರದ ಆಡಳಿತ ಮುಕ್ತೇಶ್ವರ ನಮ್ಮ ದೇವಸ್ಥಾನದ ಒಂಜಿ ಆಡಳಿತ ಮುಕ್ತೇಶ್ವರ ಎಂಚ ಉಪ್ಪೊಡೊಂದು ಇಡೀ ಲೋಕಗೂ ತೋಜಿಪ್ಪಾಯಿನಾರೆ ನಮ್ಮ ಮೋಹನ್ ದಾಸ್ ರೈಕಲು ಅಂಚನೆ ನಮ್ಮ ಶಿಕ್ಷಣ ಕ್ಷೇತ್ರಡು ಇಡೀ ಶಿಕ್ಷಕರು ಎಂಚ ಉಪ್ಪೊಡೊಂದು ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ತೋಜಿಪಾಯಿನಾರೆ ಎನ್ನ ಗುರುಕುಲಯನ ರವೀಂದ್ರ ಮಾಸ್ಟರ್ ಎಲ್ಲೆ ರವೀಂದ್ರ ಶೆಟ್ಟಿ ದಂಪತಿಗಳನ್ನ ಈ ಜೋಕುಲು ಎನ್ನಿರಂಡು ಅಗ್ಲೊಂಜಿ ಉನ್ನತ ಸ್ಥಾನಗೂ ಪೋನಾಗ ಆನೆ ರವೀಂದ್ರ ಶೆಟ್ಟಿ ದಂಪತಿಲು ಆ ಶಾಲೆಡ್ ಕೊರ್ನಂಚಿನ ಶಿಕ್ಷಣದ ವ್ಯವಸ್ಥೆಡಿ ಎಂಕುಲು ಮಲ್ಲ ಒಂಜಿ ಕ್ಷೇತ್ರಕ್ಕೆ ಎತ್ತದಂದು ಎಲ್ಲ ಈ ಜೋಕುಲು ಒಂಜಿ ಅಕ್ಲೆ ನೆನಪುನಂಚಿನ ಮಲ್ಲ ಕಾಲಲ ಬರ್ರಂಡು ರವೀಂದ್ರಣ್ಣ ಬಂಡೇರು 1ನೇ ಕ್ಲಾಸ್ದ 10ನೇ ಕ್ಲಾಸ್ದ ಜೋಕುಲೊಂದು ಈ ಜೋಕುಲು ಓಲು ಕಂಡೋಗು ಏಪಜ ಐದಂದು ಗೊತ್ತಿಜ್ಜಿ ಆಂಡ ಯಾನೆ ಎನ್ಮುನೆ 1ನೇ ಕ್ಲಾಸ್ ಉಪ್ಪುವಾಗನೇ ಕಂಡೋನು ದತ್ತೊಂದಿತ್ತೆ ಕಂಡೋಡು ನೇಜಿ ನಡೊಂದಿತ್ತೆ ಕೈ ಕೊಯ್ಯೊಂತೆ ಅಂಜನೆ ಭತ್ತ ಬಿತ್ತೊಂತೆ ಫಲಾಯಿ ಬಾಡೊಂತೆ ಬರಿ ಮಣ್ಣು ದಿವಂತೆ ಬರಿ ಕಟ್ತೊಂತೆ ಈತ ಮಾತ ಬೇಲೆನೆ ಯಾನು 1ನೇ 10ನೇ ಕ್ಲಾಸ್ ಮಲ್ಕೊಂತಂದು ನನದ ಜೋಕ್ಲೆಗೆ ಆದರ್ಶ ಅವಳು ನಿಖಲ್ನ ಇಲ್ಲದ ಕೈತಲ್ಲಿ ಓಲಾಂಡಲ ಒಂಜಿ ಕಂಡ ನಡೊಂದಿತ್ತಂದ ಐಟೊಂಜಿ ಚೂರು ಅಕ್ಲೆಗೆ ಒಂಚೂರು ಹೆಲ್ಪ್ ಮಲ್ತನ ನಮ್ಮ ಇಲ್ಲದಕ್ಲೆಗೆ ಇನ್ನಿತ ಜೋಕ್ಲೇನೆ ಇಲ್ಲದಕ್ಲು ಬೆನ್ಪವನಿ ಬಾರಿ ಕಮ್ಮಿ ದುಂಬು ಶಾಲೆಗೆ ಹೋನಾಗನೆ ಇಂಕಲು ದತ್ತದ ಪುಲ್ಯಗಳು ದತ್ತದ ಪಕ್ಕ ವರ್ಮಾಂಡನಾಗ ಶಾಲೆಗೆ ಹೋಂತ ಅಂಜಾದು ಆಯ್ನಾತ್ ಕೆಸರಡು ನಿಕಲು ಏತ್ ಸಮಯ ನಿಕಲು ದೊಂಕೊಂದು 10 ಇತ್ತರ ನಿಕಲ ಆರೋಗ್ಯಗೂ ಅತೇ ಎಡ್ಡೆ ರವೀಂದ್ರ ಮಾಸ್ಟರ್ ಅಂಚನೆ ಆರ್ನ
ಶ್ರೀಮತಿನ ಪುದರನೆ ಇಡೀ ನಮ್ಮ ಮಲ್ಲ ಮಟ್ಟಿಗೆ ಪೋದು ನಿಕಲು ಆ ಶಾಲೆಗೆ ಒಂಜಿ ಎಡ್ಡೆ ಪುದರ್ಗನೋಡು ಪೂರ ವಿಭಾಗಗಳ ನಿಕಲು ಎಡ್ಡೆಡ್ಡೆ ಬೇಲೆಯನ್ನು ಮಲ್ತೊಂದು ಬರಡೊಂದು ನಿಖಿಲ ವಿನಂತಿ ಮಲ್ತೊಂದು ಎನ್ನ ಈ ರೆಡ್ಡೆ ಪಾತ್ರನು ಮುಕ್ತಾಯ ಮಲ್ಪೆ. ಜೈ ಹಿಂದ್. ಶ್ರೀಯುತ ಜಗದೀಶ್ ಶಾಲಾ ಕುವೆತ್ಬೆ ತಮ್ಮ ಸ್ವತಃ ಅನುಭವವನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ಕೃಷಿಯ ಅನುಭವವನ್ನು ಮುಂದಿಟ್ಟದಕ್ಕೆ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನು ಶ್ರೀಯುತ ಸಂತೋಷ್ ಕುಮಾರ್ ಬೋಳಿಯಾರ್ ಮಾತಾಡಲಿಕ್ಕಿದ್ದಾರೆ. ಆಮೇಲೆ ನಾವು ಕೂಡಲೇ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕಿದ್ದೇವೆ. ಶ್ರೀಯುತ ಸಂತೋಷ್ ಕುಮಾರ್ ರೈ ಒಂದೆರಡು ಮಾತನಾಡಬೇಕಾಗಿ. ರವೀಂದ್ರ ಶೆಟ್ಲ ಅರ್ನ ಧರ್ಮಪತ್ನಿ ನಿತ್ಯ ನಿರಂತರವಾದ ಸಮಾಜ ಎಡ್ಡೆಡ್ಡೆ ಬೇಲೆ ಮನ್ಪರೆ ಅಕ್ಲೆಗೆ ಅಭಿನಂದನೆ ಕೊರೊಂದು ಕಂಡೋಡು ಜೋಕುಲು ಯಥಾಪೂರ್ತರು ಉಂತುದಿಪ್ಪುಡು ಅಕ್ಲೆ ಮೋನೆ ತೂದಾನಾಗ ದಿಂಜ ಪಾತೆರೆಯಾನೆ ಪ್ರಯತ್ನ ಬರ್ಪುಜಿ ಈತೆ ಮನ್ಪೆ ಇನಿತ ಉದ್ಘಾಟನೆ ಆಯ್ನಂಚಿನ ಈ ಗೊಬ್ಬು ಕಂಡದ ಕೆಸರಿಡು ಜೋಕುಲು ಗೊಬ್ಬು ನಂಚಿನ ಗೊಬ್ಬು ದಾಲಾ ಒಂಜಿ ವಿಘ್ನೆಜ್ಜಂದ ಭಾರೀ ಶೋಕುಡು ಭಾರೀ ಪೊರ್ಲುಡು ಸಮಾರೋಪ ಆವಡು ಪಂಡು ದೇವೇರಡ ಪ್ರಾರ್ಥನೆ ಐತ ಒಟ್ಟಿಗೆ ಜೋಕ್ಲೆಡೆತ್ತು ನಂಜಿನ ಬೇತೆ 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 ಪ್ರತಿಭೆ ಅವು ನೀರಿಡು ಕೆಸರಿಡು ತೋಜಾವದ್ದು ಕೊರಪು ನಂಜಿನ ವೇದಿಕೆ ಮಂದರೆ ಅಭಿನಂದನೆ ಕೊರಂದು ಮಾಧ್ಯಮದ ಬಂಧುಲೆಗಳ ವಿಶೇಷವಾದ ನಮಸ್ಕಾರ ಮಂತೊಂದು ಎನ್ನ ಪಾತೆರವಂತವೇ. ಜೈ ಹಿಂದ್, ಜೈ ಕರ್ನಾಟಕ. ಉಚಿತವಾಗಿ ಮಾತಾಡಿದಂಥ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಆಟಗಳು ಪ್ರಾರಂಭ ಆಗ್ತಿದೆ. ಅದಕ್ಕಿಂತ ಮೊದಲು ನಾನು ಒಂದೇ ಮಾತಿನಲ್ಲಿ ಈ ವೇದಿಕೆಯಲ್ಲಿ ಇರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಅಟ್ಟಿನ ವೈದ್ಯನ ಗಟ್ಟಿನ ತಿಂದದ ರಟ್ಟಿನ ಬೆಳಪಾಯಿನ ಆಡು ಜೋಕುಲು ಇತ್ತಿನ ತಂಜನಗು ಬೆಂಜನ ಬಾರದೆ ಗಂಜಿನ ಉಂಡಿನಂಚಿನ ಪೊಳ್ಳು ಜೋಕುಲ್ನ ಮೂಲು ಭಾರಿ ಪೊರ್ಲುದ ಒಂದು ಕಾರ್ಯಕ್ರಮ. ವಾ ತಾರಯ್ಯ ಕುಣಿತ ಮೂಲಕ ಕ್ರೀಡಾಂಗಣ ಉದ್ಘಾಟನೆ ಮಾಡಿ ಥ್ರೋ ಬಾಲ್ ಆಟಲು ನಿಖಿಲ್ ಮಾತ್ರ ತೀಯರುಳ್ಳರು ಇತ್ತೇನೆ. ಗರ್ಲ್ಸ್ ಬನ್ನಿ. 9 ಮೆಂಬರ್ಸ್ ಥ್ರೋ ಬಾಲ್. ಇದು ಥ್ರೋ ಬಾಲ್ ಮೆಂಬರ್ಸ್ ಬನ್ನಿ. ಥ್ರೋ ಬಾಲ್ ಮೆಂಬರ್ಸ್ ಗರ್ಲ್ಸ್ ಬನ್ನಿ. ಗರ್ಲ್ಸ್ ವಾಲಿಬಾಲ್ಗೆ ಬಾಯ್ಸ್. ಅಲ್ಲಿ ಒಂದು ಮೋಹನ್ ದಾಸ್ ರೈ ಪರಾಡಿ ನನ್ನ ದಿವ್ಯ ಹಸ್ತುಡು ಈ ಒಂಜಿ ರಿಬ್ಬನ್ ಕಟ್ ಮಲ್ಪುರ ಮೂಲಕ ಬಾಲ್ ಚಾಲನೆ ಕೊಡ್ರಿ. ಜೋರಾಗಿ ಕೈ ಚಪ್ಪಾಳೆ. ಈಗ ಒಮ್ಮೆ ಪಣಿ ಪಣಿ ಬಡ್ಸೋಗು ಕೊಡೆ ದಾಯಿಗೆ. ಸ್ಟೇಜ್ ಕೊಳ್ಳಿ ನಾಲಾಪುಜಿ ಸಂತೋಷನ್ನ ಕೊಂಡಿದ್ದೀರ. ಜೋರಾಗಿ ಕೈ ಚಪ್ಪಾಳೆ. ಅಲ್ಪಡೆ ಮಲ್ಪಡೆ ತೊಂದರೆ. ವೆರಿ ಗುಡ್. ಆಹಾ, ಅದ್ಭುತ, ಅತ್ಯದ್ಭುತ. ಧನ್ಯವಾದಗಳು, ಧನ್ಯವಾದಗಳು. ಒಂದು ಬಾಲ್ ಬಾಡಲೆ ತೂಕ ಎಂತ ಹಾಪುಣಂದು ಬರೀತಾ ಇದೆ. ನಿಮ್ಮ ನಿಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಈಗ ನಾನೊಮ್ಮೆ ಕೇಳ್ತೇನೆ, ಹುಡುಗಿಯರಿಗೆ ಜೋರಾಗಿ ಗೊಬ್ಬೆ ಹಾಕಿ ಹೇಳ್ಬೇಕು. ಕೆಲವರು ಹುಡುಗರ ಹುಡುಗಿಯರ. ಈಗ ಅಲ್ಲಿಂದ ಕೇಳ್ತೇನೆ, ಹುಡುಗರಲ್ಲಿ ಕೇಳ್ತಾ ಇದ್ದೇನೆ. ಅಣ್ಣ ಬನ್ನಿ. ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಓಹೋ, ರವೀಂದ್ರನ ಭಾರಿ ಅನುಭವಿಸ್ತಿರ್ಲಕ್ಕ ತೋರಿವೆ, ಭಾರಿ ಫಾಸ್ಟ್ ಹೋಗಿರಿ. ರೈತ ಹೋಗ್ತೀರಿ ನಮ್ಮ ರೈತರ. ಓಹೋ ಹೋ, ಭಾರಿ ಪೊರ್ಲದ ಒಂದು ಕಾರ್ಯಕ್ರಮ, ಭಾರಿ ಎಂಟ ಕಾರ್ಯಕ್ರಮ. ಜೋಕಿ ಪಿರವು ನಡೋಸಿ, ಪಿರವು ನಡಕ್ಲೆ ಜೊಂಪೆ ಪಿರವು ನಡೋಸಿ ಅಕ್ಲೆ ಎದುರ್ದಕ್ಲೆ. ಹಾ, ಪಾರ್ದನ ಬರೋದು. ಪಾರ್ದನಕ್ಕೆ ಏನು ಏನಕ್ಕೆ ಪಾರ್ದನ ಗೊತ್ತಿಲ್ಲ. ಪಾರ್ದನ ಬರೋದು.
ಪತ್ತೆ ಒಂದು ಜೋರು ಕೊಡಲಿ ಮಾಡಿ. ಆಹಾ ಅವೇ ಪತ್ತೆ ಅವು ಕಂಡೈದಿ ಕಡಕೇರು ಆಣೇರದ ಪೂವಣ್ಣೆ ಪುಣಿ ಕಟ್ಟದು ಕೊರಿಯೇರು ನಾಣೈದ ಮಾಯಿಲಣ್ಣೆ ಪುಣಿ ಮೆತ್ತದು ಕೊರಿಯೇರು ಪಾತೋದ ಬಾಲಣ್ಣೆ ಪುಂಡಿ ಬಾರ ಬಿಕ್ಕೇರು ಕಾರಿಂಜದ ಕಾರ್ಯ ಪಣ್ಣೆ ಮುರುಗ ಕಾತೊಂದಿತ್ತೇರು ಇಸ್ಪಿಟ್ಟು ಇಲ್ಲಡೆ ಬಂದಾಗ ಕೋರಿದ ಕುಡುಗು ಕುಕ್ಕೆನೂರ್ನಾಗ ಕರ ಮಲ್ಪಿ ಪಕೀರನ್ನೇ ಕರ ಪೊಲಿತ್ ಅಬೆಟ್ ತಾಡ್ದು ಬೇಪನಗ ತೂತ ಕಾಂಡೆಂಚಾವೋ ನೋಡಿ ಅವ್ರು ಹೇಗೆ ಕಲಿಸ್ತಾರೆ ಹಾಗೆ ಮಾಡ್ಬೇಕು. ಹೋಗಿ ಅಲ್ಲಿ ಮಕ್ಕಳು ಆ ಕಡೆ ಹೋಗಿ. ನುಗ ಅಂದ್ರೆ ಅಂತ ಕೋಣಗೆ ಎತ್ತಿಗೆ ಇಲ್ಲಿಗೆ ಕಟ್ತಾರಲ್ಲ ಅದಕ್ಕೆ ನುಗ ಅಂತ ಹೇಳ್ತಾರೆ. ಇಲ್ಲಿ ಹೂಳ್ತಾರಲ್ಲ ಇಲ್ಲಿ ಅಲ್ಲಿ ನೋಡು ಸ್ಟೇಜಲ್ಲಿ ಉಂಟು ಉದ್ದದ್ದು ಆಯ್ತಾ. ನುಗ. ನಾಯರ್ ಅಂದ್ರೆ ನಾಯರ್. ನೇಗಿಲು. ನೇಗಿಲು ಅಂದ್ರೆ ಅಂತ ಹೀಗೆ ಹಿಡಿದುಕೊಂಡು ಎತ್ತಿನೊಟ್ಟಿಗೆ ಹೋಗ್ತಾರಲ್ಲ ನೇಗಿಲು. ಹಾ ಇದನ್ನು ಮಲ್ಲಿಗೆ ಊರುವಾಗ ಇದಕ್ಕೆ ಬಲ ಕೊಡಬೇಕು. ಇದಕ್ಕೆ ಬೇರಿಗೆ ಸರಿ ಒತ್ತಿ ಇಡಬೇಕು. ಹೀಗೆ ನೋಡಿ ಕೈಯೆಲ್ಲ ಹೀಗೆ ತೋರಿಸಿ. ಬೇರುಂಟಲ್ಲ ಬೇರು ಬೇರಿಗೆ ಬಲ ಹಾಕ್ಬೇಕು. ಆವಾಗ ಕೆಳಗೆ ಹೋಗ್ತದೆ. ಅದು ಕೂಡ 1 ಇಂಚ್ ಗ್ಯಾಪ್. ಇದು ಒಂದೊಂದು ಮಾಡಿ. ಓಕೆ ಶಬಾಷ್. ಯಾರಿಗೆಲ್ಲ ಗದ್ದೆ ಉಂಟು ಇದರಲ್ಲಿ? ಗದ್ದೆ ಯಾರಿಗೆಲ್ಲ ಉಂಟು? ಒಬ್ರು ಮಾತ್ರ. ಇಬ್ರು ಯಾರು ಗದ್ದೆ ಯಾರು? ನೀನು ಯಾವಾಗ ನಾಟಿ ಮಾಡ್ತೀಯಾ ಮನೆಯಲ್ಲಿ? ಅಮ್ಮ ಮಾಡ್ತಾರಾ? ಅಪ್ಪ ಮಾಡ್ತಾರೆ. ಹಾ ಸರಿ, ಗೊತ್ತಿರ್ಬೇಕಲ್ಲ. ಆಯ್ತು ಹೋಗಿ ಬನ್ನಿ. ಜಿದ್ದಿನ ಆಟ.
ಬಲಿಷ್ಠವಾದ ಎರಡು ತಂಡಗಳ ಮಧ್ಯೆ ಸೆಣಸಾಟ. ಮಾತೆ ಆ ಕಡೆ ಪಾಯಿಂಟ್ ಹೇಳಿ ಮೇಡಮ್. ತುಂಗ 14-15 1 ಪಾಯಿಂಟ್ ಲೀಡ್ ತುಂಗ. ಕಾದು ನೋಡೋಣ ಯಾವ ತಂಡ ವಿಜಯ ಮಾಲೆ ಕಡೆಗೆ ವಾಲ್ತಾ ಇದೆ ಅಂತ. ಮುಂದಿನ ದಿನಗಳಲ್ಲಿ ಇವತ್ತು ಸ್ಕೂಲ್ ಮಟ್ಟದಲ್ಲಿ ಆದರೂ ಕೂಡ ಅದು ನೋಡೋಣ ಯಾವ ತಂಡ ವಿಜಯ ಮಾಲೆಯನ್ನು ತಮ್ಮ ಬಗಲಿಗೆ ಹಾಕಿಕೊಳ್ಳಲಿದೆ ಅಂತ. ಮತ್ತೆ ಸಮಬಲದ ಹೋರಾಟ. ಆ ಕಡೆಯಿಂದ ವಾಲಿಬಾಲ್ ಪಂದ್ಯಾಟ ನಡೆಯುತ್ತಾ ಇದೆ. ಒಂದು ಕಡೆ ನಿಧಿ ಶೋಧನ ಕಾರ್ಯಕ್ರಮ ನಡೆಯುತ್ತಾ ಇದೆ. ನಿಧಿ ಶೋಧನ ಕಾರ್ಯಕ್ರಮ, ಈ ಗದ್ದೆಯಲ್ಲಿ ನಿಧಿ ಸಿಕ್ಕಿದ್ರೆ ನಿಮಗೆ ಖಂಡಿತವಾಗಿ ಪ್ರೈಸ್ ಇದೆ. ಅಲ್ಲಿ ಅಮೌಂಟ್ ಇದೆ, ಅದು ಕೂಡ ನಿಮಗೇನೆ. ಯಾರಿಗೆ ಸಿಕ್ಕಿದೆ ಅವರಿಗೆ. ಯಾವುದು ಅಂತ ನಮಗೆ ಗೊತ್ತಿಲ್ಲ. ಬೆಳ್ಳಿ, ಚಿನ್ನ, ದುಡ್ಡು ಯಾವುದು ಇರ್ಬೋದು. ನೋಡಿ, ಒಂದು ಗಂಟೆ ಇದೆ, ಒಂದು ಗಂಟು. ಪಾಯಿಂಟ್ 18-16 ಇನ್ ಫೇವರ್ ಆಫ್ ತುಂಗ. 2 ಅಂಕಗಳ ಮುನ್ನಡೆಯಲ್ಲಿ. Ah. 20-16 20-16 4 ಅಂಕಗಳ ಮುನ್ನಡೆಯಲ್ಲಿ ತುಂಗ. ರೋಪ್ ಟಚ್ ಆಗಬಾರ್ದು ಥ್ರೋ ಮಾಡುವಾಗ. ವಾಹ್, 21 ನಿರಂತರ ಪಾಯಿಂಟ್. ಹೆಸರು ಗೊತ್ತಿಲ್ಲ ಹುಡುಗಿದ್ದು. ಚಣಂ ಅದ್ಭುತವಾದ ಥ್ರೋ. ಮತ್ತೆ ಒಂದು ಅಂಕ. ಅತಿಥಿ ಗಣ್ಯರು ಈ ಒಂದು ಪಂದ್ಯಾಟವನ್ನ ವೇದಿಕೆಯ ಮೇಲೆ ಕೂತ್ಕೊಂಡು ವೀಕ್ಷಿಸ್ತಾ ಇದ್ದಾರೆ. ಬಹುಶಃ ಶಾಲೆ ಮಟ್ಟೋಡು ಕೆಸರುಗದ್ದೆ ಓಟ ಅಂದು ಆತನ ಗೇಮ್ಸ್ ಒಲ್ಲ ಆತಿ ಜಾನ್ ಎಂಕು ಗೊತ್ತಿದ್ಯಾ ಆತನೇ ಆಗಿದೆ. ಇಲ್ಲಿ ಆಗಿದೆ ಇಲ್ಲ, ಇದೇ ಫಸ್ಟ್. ಹೌದು, ಜೋರಾಗಿ ಒಮ್ಮೆ ರವೀಂದ್ರ ಶೆಟ್ಟಿ ಮುಳ್ಳುದತ್ತಿ ಅವರಿಗೆ ಕೈ ಚಪ್ಪಾಳೆ. ಈ ಕ್ರೀಡೆಯನ್ನ ನಡೆಸಿಕೊಟ್ಟಂತ ವಿದ್ಯಾರತ್ನ ಶಾಲೆಯ ವ್ಯವಸ್ಥಾಪಕರು, ಮಾಲಕರು. 19-21 19-21 ಇನ್ ಫೇವರ್ 20-21 1 ಅಂಕದ ಮುನ್ನಡೆಯಲ್ಲಿ ತುಂಗ. 1 ಅಂಕದ ಮುನ್ನಡೆಯಲ್ಲಿ. ಸಮಾಬಲ ಈಚ್ ಪಾಯಿಂಟ್. 25 ಅಲ್ಲ, ಎಸ್, ಸಮಾಬಲ. 21-21.
ಮತ್ತೆ 1 ಅಂಕ ತುಂಗ. ಯಾವುದು ನಿಮ್ಮ ನಿರೀಕ್ಷೆ? ಯಾವುದು? ಯಾವ ತಂಡ? ತುಂಗ ಅಥವಾ ಜೋರಾಗಿ? ತುಂಗ. 2 ಜನ ಮಾತ್ರ ಆ ಕಡೆಗೆ. 22-21 22-21 ಮುನ್ನಡೆಯಲ್ಲಿ ತುಂಗ. 1 ಅಂಕದ ಹಿನ್ನಡೆಯಲ್ಲಿ ಕಾವೇರಿ. ವಾ, ಆಗಲಿಲ್ಲ 2 ಪಾಯಿಂಟ್ ಇನ್ನೂ ಆಗಬೇಕು, ಇನ್ನೂ 2 ಪಾಯಿಂಟ್ ಆಗಬೇಕು ಅವರಿಗೆ. 23-21 ಬಿಡಬೇಡಿ, ಗಟ್ಟಿ ಇಟ್ಕೊಳ್ಳಿ. ಬಿಡಬೇಡಿ. ಮತ್ತೆ 22-23 ಟಚ್ ಆಗಿದೆ. 22-23 ಇನ್ ಫೇವರ್ ತುಂಗ. ಕಾವೇರಿಗೆ ಅವಕಾಶ ಇದೆ, ಬಿಡಬೇಡಿ. ತುಂಗ ನಿಮಗೆ ಅವಕಾಶ ಇದೆ, ಬಿಡು. 24-23 1 ಪಾಯಿಂಟ್. ರೋಪ್ ಟಚ್ ಆಗಬಾರ್ದು. ಎಸ್, 24-23 ಫೈನಲ್ ಪಾಯಿಂಟ್. ಫೈನಲ್ ಪಾಯಿಂಟ್. ತುಂಗ ವಿಜೇತವಾಗಿದೆ. ಅದ್ಭುತ. ಎರಡು ತಂಡಕ್ಕೂ ಕೂಡ ಧನ್ಯವಾದಗಳು. ಗಂಗಾ ನೇತ್ರಾವತಿ ಬನ್ನಿ. ಗಂಗಾ ಕ್ಯಾಪ್ಟನ್, ನೇತ್ರಾವತಿ ಕ್ಯಾಪ್ಟನ್. ಕಾರ್ಯ ನಿರಂತರವಾಗಿ ನಡೆಯಲಿ. ನಿಧಿ ಶೋಧನ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ. ಆ ಗ್ರೌಂಡಲ್ಲಿದೆ, ಆ ಗದ್ದೆಯಲ್ಲಿದೆ ನಿಧಿ. ಆ ಕಡೆ ಎಲ್ಲಿ ಬೇಕಾದರೂ ಹುಡುಕಿ. ಇಲ್ಲ, ಅದು ಲಾಸ್ಟ್ ಫೈನಲ್ಗೆ ನಿಮ್ಮ 7-3 மண்ணு தக்கொச்சி மேலுக்கு கண்ணுக்கு பூரா டேஞ்சர் மண்ணு தக்கேரச்சி குப்புளு ಇನ್ನು ಮುಂದೆ ಅದ್ಭುತವಾದ ಸರ್ವಿಸ್. ಲೈನ್ ಟಚ್ ಆಗಬಾರ್ದು. ರೆಡಿ. ಎಲ್ಲಿ ನೋಡುವ. ನಿಧಿ ಸಿಕ್ಕಿದೆ. ನಿಧಿ, ನಿನ್ನ ಹೆಸರು ಎಂತ? ಇದು ತ್ಯಾಂಗೆ ಇದ್ದಲ್ಲೇ. ಅದು ತೆಂಗಿನ ಕಾಯಲ್ಲ, ಅದು ಹುಡುಕಿ ಉಂಟು. ದೊಡ್ಡ ಗಿಫ್ಟ್ ಉಂಟು ಅದರಲ್ಲಿ. ಕ್ಲೂ ಕೊಡ್ತೇವೆ. ಅದು ಎಂಡಿಂಗ್ ಪಾಯಿಂಟ್ಗೆ ಕ್ಲೂ ಕೊಡ್ತೇವೆ. ಹುಡುಕಿ. ನಡೀತಾ ಇದೆ.
ಎರಡು ಕಡೆಯಿಂದ ಕೂಡ, ಒಂದು ಕಡೆ ವಾಲಿಬಾಲ್, ಇನ್ನೊಂದು ಕಡೆ ಥ್ರೋಬಾಲ್. ನಮ್ಮ ಈ ಒಂದು ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿ ನಡೆಯುತ್ತಾ ಇದೆ. ಇದೀಗ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮದಕ ಇದರ ನಿರ್ದೇಶಕರಾಗಿರುವಂತಹ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮೋಹನ್ ದಾಸ್ ಶೆಟ್ಟಿಯವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ತರುಣ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಆಂಡೆನೆ ಅಟ್ಟಿನ ಮೈತನ ಗಟ್ಟಿನ ತಿಂದದ್ದು ರಟ್ಟೆನ ಬೊಲೆಪಾದೆ ವಾಲಿಬಾಲ್ನ ಗೊಬ್ಬ ಒಂದುಳ್ಳೇರಿ ಈ ಮೇಟಿ ಪೊಣ್ಣು ಜೋಕುಲು ತುಳೆ ಅವಳು ನೀರಿಡು ಗೊಬ್ಬು ನಕಲು ಮಾತ ಕಬಾಬು ನೂಡಲ್ಸ್ ತಿಂತಿನಕಲು, ಕೆಸರಿಡು ಗೊಬ್ಬು ನಕಲು ಮಾತ ಗಂಜಿ ಬಕ್ಕ ಗಟ್ಟಿ ಇಂದು ತಿಂತಿನಕಲು ತುಳೆ. ಓ 8 ಜನ ಕಬಾಬು ತಿಂತಿನಕಲು ಒರಿದೇರಿ. ಕಬಾಬು ಮ್ಯಾಗಿ ಪೂರ ತಿನ್ಪುನಕಲು ಅವಳು ಖಾಲಿ ನೀರಿಡು ಗೊಬ್ಬು ನೀರೆಲ್ಲ ಬಂದಾಂಡ ಆತು ಬಣ್ಣಗ. ನಿಧಿ ಶೋಧನೆ ತುಳೆ ಮೂಲೆ ನುವೇ ಕಂಡಾಡು ಒಕ್ಕುಲೆ ಕೈಟು ಒಕ್ಕುಲೆ ಕೊಟ್ಟು ಕಣ ವಚ್ಚಿ ನೆಕ್ಸ್ಟ್ ಫೈನಲ್ ಐತೆ ರಾಧಾಕೃಷ್ಣ ಅದು ಫೈನಲ್ ಓ ವಿನ್ ಅಂಡ್ ಫೈನಲ್ ಆಗತ್ತೆ. ಹಾಂ ಎರಡು ಉಂಡು ಅದು ಫಸ್ಟ್ ಸೆಕೆಂಡ್ ಮಾತ್ರ, ಫಸ್ಟ್ ಸೆಕೆಂಡ್ ಎಸ್ ಫಸ್ಟ್ ಸೆಕೆಂಡ್ ಮಾತ್ರ. ನಾಡ್ಲೆ ನಿಧಿ ಶೋಧನೆ ಮಲ್ಪಲೆ ಏರೆಗೆ ತಿಕ್ಕಿಂಡವು ಅಕ್ಲೆಗೆ ಐಟು ಮಲ್ಲ ಕ್ಯಾಶ್ ಉಂಡು ಬಕ್ಕ ತುಳೆ ನಿಧಿ ಶೋಧನೆ ಮಲ್ತೀರಿ ಅವೇ ಕರೆಕ್ಟ್ ಎಸ್ ಕೊರ್ಲೆ ಇರ್ನ ಬುಧನಿಂಚಿನಮ್ಮ ಮೂರ್ನಿದೆ ಇಡವು ಲಕ್ಲೆ ರಿಷಿಕಾ ಜೋರಾದೋರ ರಿಷಿಕಾಗೆ ಕೈ ಚಪ್ಪಾಲೆ ಆಂಡ ನಿಧಿಂದು ಒತ್ತು ನಿಧಿ ನನ್ನ ಬರೋಡಾತ್ರಿ. ಹಾಂ ಉಂಟು ಗಂಟು ಆಚೆ ಒಂದು ಕಟ್ಟ ಆಚೆ ಬಿಸಾಡಿ ಅದಾಗುವುದಿಲ್ಲ. ದೊಡ್ಡದು ನೋಡಿ ಅಲ್ಲಿ ನೋಡಿ, ಅದು ಕೂಡ ಅಲ್ಲ. ಇದು ಪೆರ್ಲಾರು ಬೊಳ್ಳಿದು ಪೆರ್ಲಾರು. ಓ ಹಾಂ ಮಡಿಕೆ ಅಲ್ಲ, ಏನಾದರೂ ಒಂದು ಗಂಟು ಸಿಕ್ಕಿದ್ರೆ ನನಗೆ ತೋರಿಸಿ, ಈಗ ಹೇಗೆ ತೋರಿಸಿದ್ರೆ ಹಾಗೇನೆ. ಹಾಂ ಬನ್ನಿ, ಅದಲ್ಲ ಬನ್ನಿ, ಅದು ಆಚೆ ಬಿಸಾಡಿ. ಅಲ್ಲ ಬಾಟಲ್ ಇಡುವುದಿಲ್ಲ, ಬಾಟಲ್ ಅಲ್ಲ.
ಅದೊಂದು ಪ್ಯಾಕ್, ಒಂದು ಗಿಫ್ಟ್ ಪ್ಯಾಕ್ ನೋಡಿ ಯಾವುದು. ಹಾಂ, ಮೇಲೆ ಉಂಟು. ಥ್ರೋಬಾಲ್. ಹಾಂ 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 ಸರ್ವಿಸ್ ರೋಮಾಂಚನ, ರೋಚಕ. 13-12 ಭಗವಾನ್ ಎಸ್. ಕಿಶೋರ್ ಗಾಣಿಗ ಅವರು ಪಾವೂರು, ಇವರು ಪ್ರಸಿದ್ಧ ಕೃಷಿಕರು. ಮಧ್ಯಂತರದ ಫಲಿತಾಂಶ ಬರ್ತಾ ಇದೆ. ಇನ್ ಫೇವರ್. 2 ತಂಡಕ್ಕೂ ಜೋರಾದ ಕೈ ಚಪ್ಪಾಳೆ. ಸೋತ ತಂಡಕ್ಕೂ ಕೂಡ ಕೈ ಚಪ್ಪಾಳೆ. ಹಾ ಹಾ ಹಾ. ಹಲೋ, ಗಂಗಾ ಮತ್ತು ತುಂಗ ವಾಲಿಬಾಲ್ ವ್ಯವಸ್ಥಾಪಕರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅವರು ನಮಗೆ ಕೂಡ ಅಧ್ಯಕ್ಷರು. ಯಾವುದರಲ್ಲಿ? ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಉಳ್ಳಾಲ ತಾಲೂಕಿನ ಅಧ್ಯಕ್ಷರಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಜೋರಾಗಿ ಕೈ ಚಪ್ಪಾಳೆ. ಆಹಾ. ವಾ, ಅದ್ಭುತ, ಬಹಳ ಅದ್ಭುತ. ಪಾಯಿಂಟ್ 17-14 ಇನ್ ಫೇವರ್ ನೇತ್ರಾವತಿ. ಹಾ 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 ಹಾ. ವಾಹ್. ಓ, 18-14 ಇನ್ ಫೇವರ್ ನೇತ್ರಾವತಿ. ನಾವು ಹಲೋ ಗಂಗಾ ಗಂಗಾ ಗಂಗಾ. ಹಲೋ, ಮಕ್ಕಳು ಬೇಕಾದಷ್ಟು ಆಡಿ, ಆದರೆ ಮಣ್ಣು ಬಿಸಾಡಬೇಡಿ. ಇನ್ನೊಬ್ಬರ ಮೈಗೆ ತಲೆಗೆ ಮಣ್ಣು ಬಿಸಾಡೋದು ಬೇಡ. ಗಂಗಾಗೆ ಬಹಳಷ್ಟು ಜನ ಇಲ್ಲಿ. ಗಂಗಾ ಹಿನ್ನಡೆ, ಗಂಗಾ ಹಿನ್ನಡೆ. ಹಾ, ಮೇಲೆ ಬರಲಿಕ್ಕೆ ಇನ್ನು ಯಾರು ಮಣ್ಣು ಆಡಿ, ನೀವು ಎಷ್ಟು ಬೇಕಾದ್ರೂ ಆಡಿ, ಮಣ್ಣು ಬಿಸಾಡಬೇಡಿ. ಎಸ್. ಯಾವ ಸಾಂಗ್? ಒಂದು ಸಾಂಗ್ ಹಾಕಿ ಒಂದು ಪದ್ಯ ಪಾಡಲಿ. ನಲಿಪಾಡಿ ಜೋಕುಳು. ಪುತ್ತೂರ್ದ ಚಿಕ್ಕಮ್ಮ, ನಂತೂರ್ದ ದೊಡ್ಡಮ್ಮ, ಕೂಲೂರ್ದ ಮೈತಿದಿ, ಕಣ್ಣೂರ್ದ ಮಾಮಿ, ಮದಿಮೆಂಗಿ ಆಡಿಗೆತ್ತ. ನೋಡಿ, ಈಗ ನಿಧಿಯ ಒಂದು ನಿಮಗೆ ಕ್ಲೂ ಕೊಡ್ತೇನೆ ನಾನು. ಓ, ಅಲ್ಲಿ ಟೀಚರ್ನವರು ಕೂತ್ಕೊಂಡಿದ್ದಾರಲ್ಲ, ಅವರ ಎದುರುಗಡೆ ಇದೆ. ಸಿಕ್ಕಿತು ಸಿಕ್ಕಿತು. ಅಲ್ಲಿ ಅಲ್ಲಿ ತುಳು ಸಾಂಗ್. ಹಾಂ, ಜೋರ್ದ ಒಂದು ಜೋಕುಲು ಮಾತ್ರ ಏರು ಸೋಕು ನಲ್ತೇರಿ ಅಲ್ಲಿಗೆ ಒಟ್ಟಿಗೆ ಕೆಬಿಟ್ಟು ಬಂದ್ಪುಣಿ ಅಲ್ಲಿಗೆ ಏರು ಸೋಂಗ್ ಎಡ್ಡೆ ಡ್ಯಾನ್ಸ್ ಮಾಡ್ತೇರಿ ಅಲ್ಲಿಗೆ ಮಾತ್ರ ಏನು ಕ್ಲೂ ಕೊಡ್ಪೆ. ಯಾನು ಮೂಳು ತುದ್ದು ತುಪ್ಪೆ. ಹಾಂ ಹಾಂ, ತುಳು ಸಾಂಗ್ ಅವಳೆ ಅವಳೆ. ಹಾಂ, ಏರಲ್ಲ ಅಂಜೋಕ್ಲೇಟ್ರ ಅವತ್ತೆ
ರೆಡಿ ಸ್ಟಾರ್ಟ್. ವಾ ಅಲ್ಲಿ ಗದ್ದೆಗೆ ಕೆಳಗೆ ಓ ಕೆಳಗೆ ಹೋಗಿ. ಸುದ್ದಿ ಕೊಯ್ಯರ ಕೋಯಿ ಸೇರುಲೆ ಪರಬೈಲು ಕಂಡೋದಕ್ಕೆ ಕೊಯ್ಯರ ಕೋಯಿ ವೆರಿ ಗುಡ್ ವೆರಿ ಗುಡ್. ವಾ ಸೂಪರ್. ಮುಟ್ಟಾಳೆ ಬತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ಏನು ಸೋಕು ಮಾಡ್ತಾರೆ ಅಗ್ಲಿಗೆ ಗುಳು ಕೊಡ್ಪ. ಸುದ್ದಿ ಕೊಯ್ಯರ ಕೋಯಿ ಸೇರುಲೆ ಪರಬೈಲು ಕಂಡೋದಕ್ಕೆ ಕೊಯ್ಯರ ಕೋಯಿ ಪಾಯಿಂಟ್. ಲಾಸ್ಟ್ ಪಾಯಿಂಟ್, ಫೈನಲ್ ಪಾಯಿಂಟ್. ಎಷ್ಟು ಪಾಯಿಂಟ್? ಎಷ್ಟು? 24-23. ಒಂದು ಅಂಕದ ಮುನ್ನಡೆಯಲ್ಲಿ. ಓಹೋ ಹೋ ಹೋ ನೇತ್ರಾವತಿ, ಗಂಗಾ ನೇತ್ರಾವತಿ ವಿಜಯಮಾಲೆಯನ್ನ ತಮ್ಮ ಬಗಲಿಗೆ ಹಾಕಿಕೊಂಡಿದೆ. ಫೈನಲ್ಗೆ ನಿರ್ಗಮನವನ್ನ ಮಾಡಿದೆ. ಭಗವಾನ್ ಓ ಈತ ಕಂಡకు बोलेगे बनबैन ಕಂಡకు बोले पूरा बनबैन ಹೊರ ಕಂಡದ ಬರಿಯೇ बोले ಮಾತಾ ಇತ್ತ ತಿಕ್ಕುಂಡೆ ಕಂಡದ ಬರೆ. ಓಹೋ ಓ ಇಂದು ಮಾತ್ರ ನಿಧಿ ಅಂದು ಎಂದು ತೋಜುಲು ಅಂದೇ ರವೆನ್ನ ಇಂದು ಹತ್ತಿಗೆ ಇಂದು ನಿಧಿ ಹತ್ತಿಗೆ. ಹೆಸರು ಹೇಳು. ಅಫ್ವಾನ ಯಾವ ಕ್ಲಾಸ್? 10th B. ಈ ಮೊದಲು ನಿಧಿ ಶೋಧನೆ ಎಲ್ಲಿಯಾದರೂ ಮಾಡಿದ್ಯಾ? ಇಲ್ಲ, ಫಸ್ಟ್. ಬೇರೆ ಕ್ರೀಡೆಯಲ್ಲಿ ಯಾವುದರಲ್ಲಿದ್ದಿ ನೀನು? ಯಾವುದರಲ್ಲಿಲ್ವಾ? ಅದು ಅಲ್ಲ, ಶಾಲೆಯಲ್ಲಿ ಥ್ರೋಬಾಲ್ ಆಡ್ತಾ ಇದೆಯಾ? ಎಲ್ಲ ಇದರಲ್ಲಿ ಕಾಂಪಿಟೇಷನ್ಗೆ ಹೋಗಿದ್ಯಾ? ಇಲ್ಲ. ಎಲ್ಲಿ? ಮನೆಯಲ್ಲಿ? ಕಾಣಕೆರೆ ಎಲ್ಲಿ ಆಯಿತು? ಕಾಣಕೆರೆ ಆಯಿತು? ದೇರ್ಲಕಟ್ಟೆ. ತಂದೆ ಅಂತ ಮಾಡ್ತಾ ಇದ್ದಾರೆ. ಬೂದಿಯಲ್ಲಿ ತಂದೆಗೊಂದು ಜೋರಾದ ಕೈ ಚಪ್ಪಾಳೆ. ಈಗ ಇದು ನಿಧಿ ಹೌದಾ ಅಲ್ವಾ ಅಂತ ನನಗೆ ಕೂಡ ಡೌಟು. ನೋಡುವ. ನಿಧಿ ಟಿಕದಿನ ಬಲ್ಲೆ ಗಿರ್ಬ ಹತ್ತಂದಾಂಡ ನಿರಾಶೆ ಮಾಡಬೇಡಿ. ಈಗ ನಿಧಿ ಇದು ಎಲ್ಲಿತ್ತು ನೋಡಿ. ನಿಧಿ ಶೋಧನೆಯಲ್ಲಿ ರವಣ್ಣ ನೆಕ್ಕೊಂದು ಗಿರ್ಪುಳಿ ಬಕ್ಕ ಈ ಪನೋಡು ನೆತ್ತ ಬಗೆಟ್ಟು ನಿಧಿ ನೀವತ್ತೆ ತೋಜುನು ತೂನಾಗ ಕೊಂದಲೆ ತುಕ್ಕ ಡೌಟ್ ನೋಡಿ. ಬಾ ಸಪ್ಪಣ್ಣ ಅವಳ ಹತ್ರ ಕೊಡಿ. ಅಫ್ವಾನ ಬಾ, ಈ ಕಡೆ ಹಿಡ್ಕೊಂಡು ಬಾ ಸ್ಟೇಜ್ಗೆ ಬರಲಿ ಅವಳು. ಹೀಗೆ ಮೇಲೆ ಕೈ ಮೇಲೆ ಜೋರಾಗಿ ಕೈ ಚಪ್ಪಾಳೆ. ಅಫ್ವಾನಾಗೆ ಏರಿ ದೀತಿನಾರ ಅಲ್ಲ ತುಳೆ. ಹೌದು, ಜೋರಾಗಿ ಚಪ್ಪಾಳೆ. ರವೆಣ್ಣ ಇಟ್ಟು ಇಂಚಿನ ಪುರ ಉಂಡು ಪನ್ನೋಡಿರು
ದೀತಿನರೆಗೆ ಗೊತ್ತು ಓಳು ದೀದಿತ್ತೇನೆಂದು ಜೋಕುಲೆ ನಾಡೋಡ ತನ್ನ ಮಲ್ಲಕ್ಲೆಗ ಒಂದು ಅಫೋನ ನಾನು ಡ್ಯಾನ್ಸ್ ಮಾಡಿಸಿದ್ದೇನೆ, ನನಗೆ 50-50. ಐದು 1-5-2 5-2 ಮುನ್ನಡೆಯಲ್ಲಿ ತುಂಗ 4-2 ಗ್ರೌಂಡ್ ಆ ಕಡೆ ಉಂಟು ಭಗವಾನ್ ಅಣ್ಣ, ಅವೇನೆ ಸರಿಯಾ? ಅಫ್ವಾನಾಗೆ ಬಂಪರ್ ಪ್ರೈಸ್ ಸಿಕ್ಕಿದೆ, ಜೋರಾಗಿ ಕೈ ಚಪ್ಪಾಳೆ. ಅಫ್ವಾನ, ನಿನ್ನ ತಂದೆ ದುಬೈಯಲ್ಲಿದ್ದಾರೆ, ನನಗೆ ಕೊಡು, ಅದು ಬೇಡ. ಎಷ್ಟುಂಟು 1,000, 2,000, 3,000, 4,000, 5,000, 1,001. ಕಂಗ್ರಾಟ್ಸ್ ಅಫೋಣ, ಕಂಗ್ರಾಟ್ಸ್. దండానని సొక్కారేస్తున్నప్పుడు నీ వంటి వాసనకు గుర్తొచ్చినప్పుడు 2 చేతులెత్తి చుట్టూ ముడిచినప్పుడు జండు కట్టుకొని పడుకున్నప్పుడు అలసిపోయి ఆవరించినప్పుడు వచ్చుండే ఫీలింగ్స్ వచ్చి చంపేస్తుండే ఫీలింగ్స్ వచ్చిందాయి ఫీలింగ్ చంపేస్తుందాయి ఫీలింగ్స్ ನಡೀತಾ ಇದೆ. వచ్చి చంపేస్తుందా ఫీలింగ్స్ ಮಲ್ಪರೆ ಸಾಂಗ್ ಚೇಂಜ್ ಅವಳಿಗೆ ಜೋಕುಳ ಬಾರಿ ನೆಕ್ಕುಳ್ಳೆ ಜೋಸುಡುಳ್ಳೆ ಚಳಿ ಬರ್ತೇನೆ. ಪಾಯಿಂಟ್ ಹೋಗು ತುಳೆ ಅಲ್ಪ ಎಂಗಳ ಟೀಚರ್ನ ಬ್ಯಾಗ್ ಉಂಡು ಅಲ್ಪ ತೆಪ್ಪುಳೆ ತುಳೆ ಎಂಗಳ ಟೀಚರ್ನ ಅಲ್ಪ ಬ್ಯಾಗ್ ಉಂಡಿಗೆ ತೆಪ್ಪುಳೆ ಜೀವನ್ ಅವಳು ಬ್ಯಾಗ್ ಉಂಡಿಗೆ ಕಾಸುಂಡು ತುಳೆ ಕಾಸುಂಡು ಚಂಡಿ ಹಾಕು ಬ್ಯಾಗ್ ಕಾಸುಂಡು ಚಂಡಿ ಹಾಕು ಬರಿಕದಿಲ್ಲ. 7-15 7-16 वनस मल्टी जाले बॉल पोपू जामे के पॉइंट 10-16 11-16 ಅಲ್ಲ ಅಫೋಣನ ಮೆಗ್ದಿಯಾ ಅದೊಂದು ತೀಯರ್ ಅಂಚೊಳ್ಳಲ್ಲ ಲೇ ಮೂಲೂರಿ ಕೊಡೆ ಬತ್ತೊಂದು ಬಲ್ತೊಂದುಲ್ಲೆ ಆಯ್ ನೀರು ದಾತೆ ಉಪ್ಪುನಿ ಮಾಡಿದೆ ತೋಲ್ ನಾನು
ಓಯ್ ಅಯ್ಯ ಅಂಚಿ ಇಂಚಿ ಪೋಣಗ ಅಂಪೈರ್ಗೆ ಕೊಡೆ ಪತ್ತೊಂದು ಬಲ್ತೊಂದುಳ್ಳೆ पूरा कबाब मैगी नूडल्स तक लाडे बोले कबाब मैगी नूडल्स पूरा डे हाँ गंजी रोटी गट्टी पूरा तिंदिन मूल सॉन्ग पाड़ुवे या डीजे पाड़ुवे डीजे उंटु पक्क बोजे उंटु हाँ Point 12, 19-12 in favor Tunga. Volleyball dear Ulleralpa Munnade 6-2. Love you, oh my darling. Love you, something. Oh. 0 ಮುನ್ನಡೆಯಲ್ಲಿ ಯಾರು ಯಾವುದು ಗಂಗಾ 0 6 తలుపులన్నింటికి తాళాలు ఇచ్చేయాలా? Not salsa, not flamenco. Wow, well tight. 1-6 volleyball. Two 6. Three 6. ನಿರಂತರ ಸರ್ವಿಸ್ 4-6 ವಾ ಅದ್ಭುತವಾದ ಸರ್ವಿಸ್ ಆಹಾ ಓ 7-4 7-4 5-7 దానండి అల్ప అవును దానండి 22-15 16-22 16-22 romantica
10-9 ಭಗವಾನ್ ಎಸ್. ಇಲ್ಲಿ ಈಗ ಹುಡುಗಿಯರು ಎಲ್ಲ ವೇದಿಕೆ ಹಿಂದುಗಡೆ ಊಟ ತಯಾರಾಗಿದೆ, ಎಲ್ಲರೂ ಕೂಡ ಊಟಕ್ಕೆ ಆಗಮಿಸಬೇಕಂತ ವಿನಂತಿಸ್ತೇನೆ. ರನ್ನಿಂಗ್ ರೇಸ್ ಮತ್ತೆ 12 11 not 12 11-9 ವಿಶ್ವ ಕಮಾನ್. ಹಾ 12 ಓ ಇಸ್ವ ಫೋನ್ 10 பதினாடி ಶಾಯಿರ್ ಎಂತ ಮಾಡಿದಿ ಮಾರಯ್ಯ. 13-10 ವಿಶ್ವ ವಿಶ್ವನಾಥ ಅದ್ಭುತ. ಶೈಲ್ ರವರ ಅದ್ಭುತ ಆಟ. 11 off 11 off. ಶೈಲ್ ಇಸ್ಮಾಯಿಲ್ ಸೈನ್ ಬೇಡ, ಈಗ ಬೇಡ. ಅದ್ಭುತವಾದ ಸರ್ವಿಸ್. ಪಾಯಿಂಟ್ 12. ಓಹೋ ಅದ್ಭುತವಾದ ಆಟ. ಯಾರ ಬುಡ್ಬುಜಿ ಇಲ್ಲ ಬುಡಚ್ಚಿ. ಓ ಯಪ ವಿದಾಯ್. ಯಾ ಓಪ್ ಈಚ್ 13 off 12 off 13 off. ಸರ್ವಿಸ್ ಮ್ಯಾನ್ ಯಾರದು? ಶೈನ್. ಅದ್ಭುತ ಶೈನ್. ಗೇಮ್ ಓಫ್. Fourteen 13 off. ವಾ ಶೈನ್. ದೇವರನ್ನ ಸ್ಮರಿಸುತ್ತಾ ಶೈನ್ ರವರು ದೇಹ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಔಟ್. ಮತ್ತೆ ಸಮ ಓ ಪಿಚ್. ಓ ಅದ್ಭುತ. ಓ ಡ್ಯಾಶಿಂಗ್ ಆಗ್ಲಿಲ್ಲ ಯಾರು? ಗೇಮ್ ಆಫ್. ಮತ್ತೆ ವಿಶ್ವನಾಥ. ಕಾಶಿಯಿಂದ ಬಂದ ವಿಶ್ವನಾಥ. ಊಡು ನಿನ್ನ ಬಾಣ. ಅದ್ಭುತವಾದ ಆಟ, ರೋಮಾಂಚನ. ಫಸ್ಟ್ ಪ್ರೈಸ್ ಗೋಸ್ ಟು ತುಂಗಾ, ಸೆಕೆಂಡ್ ಪ್ರೈಸ್ ಗಂಗಾ. ಜಿದ್ದಿನ ಆಟದಲ್ಲಿ ತುಂಗಾ ಫೈನಲ್ ಪ್ರವೇಶ ಮಾಡಿದೆ. ಫೈನಲ್ ಅಲ್ಲಿ ತುಂಗಾ ಫಸ್ಟ್. ತುಂಗಾ ಗರ್ಲ್ಸ್ ಮತ್ತು ಬಾಯ್ಸ್ ಎರಡರಲ್ಲೂ ತುಂಗಾ ಟೀಚರ್
ಭಾರಿ ಜೋಶ್ ಹಿಡಿತೀರಿ ತುಂಗಾಗಿ ಭಾರಿ ಸಪೋರ್ಟ್ ಮಾಡ್ತೀರಾರಿ ಅಂಡ ಮಾರ್ಕ್ ಇಡತ್ತೆ ಇದು ರನ್ನಿಂಗ್ ರೇಸ್ ಅಲ್ಬಣ ಮಕ್ಕಳು ದಯವಿಟ್ಟು ಕಂಬವನ್ನು ಎಳೆದು ಬೇಡ. ಕಂಬ ಬೀಳಿಗೆ ತಯಾರಾಗಿದೆ, ಕಂಬ ಮುಟ್ಟಬೇಡಿ, ಕಂಬ ಮುಟ್ಟುವುದು ಬೇಡ. ಹಿಂದೆ ನಮ್ಮ ಮೇಕಿನ ಕೊಲ್ಕೆ ವರದರಾಜ ಮಾನಯ್ಯವರ ಪಾತ್ರ ಕೂಡ ಇದೆ. ನಾನು ಆಗಲೇ ಸ್ವಾಗತ ಮಾಡುವಾಗ ಹೇಳಿದ್ದೆ, ನನಗೆ ಯಾವತ್ತೂ ಕೂಡ ಪ್ರತಿ ವರ್ಷ ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರನ ಕೊಡುತ್ತಿರುವಂಥ ವರದರಾಜ ಮಾನಯ್ಯ ನಮ್ಮ ಜೊತೆ ಇವತ್ತು ಬಂದು ಸೇರಿದ್ದಾರೆ. ಅವರು ಒಂದು ಬಾರಿ ಅವರನ್ನು ಸ್ವಾಗತಿಸಬೇಕು ಅಂತ ನಾನು ಮಾಡ್ತಿದ್ದೇನೆ. Play by USB drive. ಗಟ್ಟಿ ಹಾ ವಾ ಅವೇ ಬಿಡ್ತೇರಿಯ ಬಲ್ಲೆ ಆ ಮಂಜೊಟ್ಟಿಗೆ ಬರೋದುಂಡು ಒಂಜಿಯರು ಮೂಡ್ದು ನಲ್ಪ ರಡ್ಡು ಮೂಡ್ದು ವಾ 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 ವೆರಿ ಗುಡ್ ವಾ ಈ ಕಡೆ ಬನ್ನಿ ಬನ್ನಿ ಬರ್ಲಿ ಎಸ್ 1 2 ಇಲ್ಲಿ ಬಾ ಎಂತ ಹೆಸರೆಂತ ನಿಶಾ ಇಂದ ಶಾನ್ವಿ ಮತ್ತು ನಿಶಾ ಇಲ್ಲೇನಿಲ್ಲ ಹೋಗ್ಬೇಡಿ ಅಲ್ಲಿ ಗಟ್ಟಿ ಇಡಿ ವಾ ಆ ಪೂರ್ಣದಲ್ಲಿ ಲಕ್ಕೋಡು ಪೂರ್ಣ ಲಕ್ಕೋಡು ಬಲೆ ಚಪ್ಪಾಳೆ ಓ ಬರ್ಲಿ ಓ ಫಾಸ್ಟ್ ಈ ಕಡೆ ರೈಟಿಗೆ ನಿಲ್ಲಿ ನೀವು ಹೋಗ್ಬೇಡಿ ರೈಟ್ ಬಾ ವಾ ಬನ್ನಿ ಮುಟ್ಟಬೇಕು ಹೇಳಿ ಇಲ್ಲಿ ಬಾ ಹೆಸರೆಂತ ಅರ್ಪಿತಾ ನಿಂದು ರಿಹಾಮ್ ಅರ್ಪಿತಾ ಎಸ್ ಓಹೋ ರೈಟ್ಗೆ ತಗೊಳ್ಳಿ ತಿರುಗಬಾರ್ದು ರೈಟ್ಗೆ ಬನ್ನಿ ರೈಟ್ ಸೈಡ್ ಈ ಕಡೆ ಟರ್ನ್ ಆಗ್ಬಾರ್ದು ಬೂರಿಯಲ್ ಲಕ್ಲೆ ವಾ ಬಲೆ ಓ ಬಲೆಮ್ಮ ಓ ಬುಡ್ತೇರಿಯೇ ವಾ ಬಲ್ತೇರಿಯೇ ಬೂಡ್ತೇರಿಯೇ ಲಕ್ಲೆ ವಾ ಕೈ ಚಪ್ಪಾಳೆ ಓ ವಾ
ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಈ ಕಡೆ ರೈಟ್ ರೈಟ್. ಆವಾ ಬಾ 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 ಬಾ. ಓ ಯಾ ವಾ 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 ಬಾ 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 ಬಾ. ಈ ಕಡೆ ಬಾ ಬಾ ಬಾ. ಯಾರು ಹೇಳು ಹೇಳು ಹೇಳು. ನೀನು ಹೊರಗೆ ನಿಹಾರಿಕಾ ನುವಾ ನಿಹಾರಿಕಾ ಇಲ್ಲಿ ಎಲ್ಲರೂ ಅಲ್ಲಿಗೆ ಹೋಗಿ. ಯಾರೆಲ್ಲ ಹೆಸರು ಹೇಳಿ. ನಿಶಾ, ಸನ್ವಿ, ಊರ್ವಿ, ಸ್ನೇಹಲ್, ವಿಹಾಮ್, ಅರ್ಪಿತಾ, ನಿಹಾರಿಕಾ. ಹೋಗಿ ಫೈನಲ್. This one coming straight from out of the dancer. ಫೈನಲ್. ಓ ರಡ್ಡಿ ಜನ ಬೂರ್ದು ನೀಂದೊಂದು ಬಲಿಬಿಳೆ ಲಕಡೆ. ವಾ 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 ವಾ. ವೆರಿ ಗುಡ್ ವೆರಿ ಗುಡ್. ವಾ ಬನ್ನಿ ಎದ್ದು ಬರ್ಬೋದು. ಬನ್ನಿ ರೈಟ್ಗೆ ಬನ್ನಿ. ರೈಟ್ಗೆ ಬನ್ನಿ. ಫಸ್ಟ್ ಯಾರಲ್ಲಿ ಬಲ್ಲ ಸಾನಿಯಾ. ಹಲೋ ಸಾನಿಯಾ ಅಲ್ಲ, ನಿಶಾ ನೋಡಿ, ಇಬ್ರು ಅತ್ಯುತ್ತಮ ಓಡಿದ್ದೀರಿ. ಈ ಮೊದಲು ಓಡಿದ್ದೀರಾ ನೀವು? ಎಲ್ಲಿ, ಯಾವಾಗ, ಏನಾಗಿತ್ತು? ಇವತ್ತು ಹೇಗೆ ಬಂದದ್ದು? ಕಾಂಪಿಟಿ ಇರ್ಲಿಲ್ವಾ ಎದುರುಗಡೆ? ಹಲೋ, ಫಸ್ಟ್ ಟೈಮ್ ಮೊದಲು ಆಡಿದ್ಯಾ? ಏನಾಗಿದೆ? ಎರಡು ಇಬ್ಬರಿಗೂ ಕೂಡ ಧನ್ಯವಾದಗಳು. ಒಮ್ಮೆ ಜೋರಾಗಿ ಕೈ ಚಪ್ಪಾಳೆ. ಬಾಯ್ಸ್ ಹೋಗಿ ಬಾಯ್ಸ್. ಗರ್ಭ ಶ್ರೀಮಂತೇರಿ ಅವತ್ತಂದೆ ಬಾರಿ ಮಲ್ಲ ಒಂಜಿ ದನಿ ನಕ್ಲು ಆದಿತ್ತದ ಅವು ಆ ಇಲ್ಲಿ ಉಪ್ಪೋಡೊಂದು ಎಣ್ಣ ಒಂಜಿ ಅನಿಸಿಕೆ ರವೆಣ್ಣ ಪಾಲಿಕೆದ ಆ ಒಂಜಿ ಗುತ್ತದ ಇಲ್ಲಿ ಅವು ಇಣಿಕಲ ಏತ್ತು ಒಂಜಿ ಪೊರ್ಲು ತೋಜುಂಡು. ಆ ಕಾಲ ಈ ಗ್ರಾಮ ಪೂರ ಎಂಚ ಆದಿತ್ತು ದೇವರೇ ಗೊತ್ತು. ಇತ್ತ ಪೂರ ರೋಡ್ ಮಲ್ತೇರಿ ದುಂಬು ಈ ಟೀಚರ್ಡಕ್ಕೆ ಏನಕ ಟೀಚರ್ಗೆ ಗೊತ್ತುಂಡದು ಕ ಟೀಚರ್ ಈ ಜೋಕುಲು ನಡತೊಂದು ಪೋಪೆ ಇರುತ್ತೆ. ಐಕೆ ಇಂಚಿನ ಪನ್ಪುಣಿ ನಡತೊಂದು ಪೋಪೆ ಇರುತ್ತೆ. ಬದು ಅತ್ತ ಅಂದು ಬದುಲು ಐಕೆ ಪನ್ಪುಣಿ ಪುಣಿ. ಬದು ಪುಣಿ ಶಬಾಸ್. ಒಂಜೊಂಜಿ ಅಕ್ಷರನು ಕೇನೋಡ ಪುಣ್ಯಗಲ್ಲ ಐದು ಬಕ್ಕ ತುಳ ಅಲ್ಪ ಪೂರ ಸೋಕು ಮಲ್ತಿರ್ತೆ. ಆ ಬದುನು ಐಕೆ ಇಂಚಿನ ಮಲ್ತಿದೆ. ಪಚ್ಚಡಿ ಮಲ್ತಿದ್ದೀನಿ ಅದ್ದೆ ಪುಣಿ ಬರಿ ಕಟ್ತಿದ್ದೀನಿ ಕೌಂಟರ್ ಕಲ್ಟಿವೇಶನ್. ವೆರಿ ಗುಡ್. ಕೂಡ ಹೀರೆಡ ಅದೇ ಗೊತ್ತುಂಡು ಹೀರೆಗೂ ಗೊತ್ತುಂಡದು. ಈ ಕಂಡೋಡು ಕಜಿಪ್ಪು ಮಲ್ಪುನಂಚಿನ ಆ ಕಾಲೋಡು ನರ್ತೆ ವಾ 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 ಬಲೆ ಬೆಳೆ 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 ವಾ ಬೂಡ್ಲೆ ಲಕ್ಕಲೆ. ವೆರಿ ಗುಡ್ ರೈಟ್ ರೈಟ್ಗೆ ಬೆಳೆ. ವಾ 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 ಓಹೋ ಹೋ ಹೋ ಹೋ. ಒನ್ ಟು ಆ ಪೂರಿಯೇ ಲಕೊಲ್ಲೆ ಬಲೆ ಇಂಚಿ ಬಲೆ ರೈಟ್ಗೆ ಬಲೆ ವಾ 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 ವಾ. ಆ ಒಂದು ಆ ಎರಡು ಪುದಾರ್ ಹಲೋ ನಡ್ತೀನಿ. ಇವೇ ಕಂಡೋಗ್ರು ಆ ನೇಜಿನ ನಡಿಯರ
खिलावाना बंदे को हंसा देंगे 2021 है किस दे के मचा देंगे ओ हो ओ सीरप तो वाह 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 ಒಂದು ಎರಡು ವಾಹ್ 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 ಓಹೋ ಹೋ ಅದ್ಭುತ ಕೈ ಚಪ್ಪಾಳೆ ಓಹೋ ನಂಬರ್ 7 ಬರ್ತಾ ಇದೆ ನಂಬರ್ 30 ಒಂದು ಎರಡು ಆಡತೆ शमीम and नवाज ಫೈನಲ್ ರೌಂಡ್ ತುಲೆ ಅಲ್ಪ ಎಂಗಲ ವಿದ್ಯಾರತ್ನ ಶಾಲೆದ ಪ್ರಮುಖರಾಯಿನಂಚಿನ ರವೀಂದ್ರ ಶೆಟ್ಟಿ ಉಳಿದಟ್ಟು ಅಲ್ಪ ನೇಜಿ ನಡೊಂದುಳ್ಳೇರಿ ನೇಜಿ ನಡುಪುನ ಒಂಜಿ ಕ್ರಮ ತುಲೆ ಮಿಷಿನ್ದ ಇತ್ತೆ ಜನ ತಿಕ್ಕಂದಿನಕ್ಕೆ ಈ ಮಿಷಿನ್ ಯೂಸ್ ಮಾಡ್ತೊಂದುಳ್ಳೇರಿ ಜನ ತಿಕ್ಕಂದಿನಕ್ಕೆ ಇತ್ತೆ ನೇಜಿ ನಡಿಯರ ಜನ ಇತ್ತಿಲ್ಲಲ್ಲ ಆಗ್ಲೇ ನಡಿಯರ ಗೊತ್ತಿಜ್ಜಿ ಅಂಚಾದು ಪುಡಗ ಆ ಮಿಷಿನ್ ನೇಜಿ ನಡೊಂದುಳ್ಳೇರಿ ಜೋರಾದವರ ಕೈ ಚಪ್ಪಾಳೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ರೆಡಿಯಾ ತುಲೆ ಎತ್ತು ಪೊರ್ಲುಗ ಇಂಚಿನ ಬೇಲೆಲ್ಲ ರವಿಯನ್ನೇ ನಡಿಯುಳ್ಳೇರಿ ವಾ ಬೇಲೆ ಮಲ್ಕೊಡಕ್ಕಿಲ್ಲ ಹಂಜಿಕೆ ಇಜ್ಜಿ ಎಸ್ ರಾಧಾಕೃಷ್ಣ ರೆಡಿ ರೆಡಿ ಓ ಶಬಾಷ್ 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 ನಂಬರ್ 11 ವಾ 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 ಓ ಶಬಾಷ್ 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 ಓ 1 2 ಎಸ್ ಫಸ್ಟ್ ಸೆಕೆಂಡ್ ಹಿಮ್ಮುಖ ಹೊಟ್ಟಾಣ ಒಂಜಿ ಬಲೆ ಮಾಸ್ತರ ರಾಧಾಕೃಷ್ಣರ ಊರ್ವಿ ವೇದಿಕೆ ಹತ್ತಿರ ಬರಬೇಕು. ಊರ್ವಿ ಒಮ್ಮೆ ವೇದಿಕೆಯ ಮೇಲೆ ಬರಬೇಕು. ಊರ್ವಿ ಎಲ್ಲಿದ್ದಾಳೆ? ಊರ್ವಿ ಇಲ್ವಾ? ಇದ್ದಲ್ಲ? ಅಲ್ಲಿದ್ದಾಳಂತೆ ನೋಡಿ. ಅಲ್ಲಿ ಹೋಗಿ ಅಲ್ಲಿದ್ದಾಳೆ ನೋಡಿ, ಅಲ್ಲಿದ್ದಾಳೆ. ನೋಡ ರಾಧಾಕೃಷ್ಣ ಸರ್, 3 ಗ್ರೂಪ್ ಇಲ್ಲಿ 3 ಸೌಂಡ್ ಒಂಚೂರು ಕಮ್ಮಿ ಅಂಬುಲೆ. ಮೂಜಿ ಗ್ರೂಪ್ ಅದೇ per second ತಾಡ್ ತೆಗಿಬೇಕಾ? per second ತಾಡ್. ಗ್ರೂಪ್ 3 ಉಂಟಲ್ಲ ರಾಧಾಕೃಷ್ಣ ಸರ್, 3 ಗ್ರೂಪ್ ಉಂಟಲ್ಲ. ಓ ಬಲ್ತೇರಿ, ಓ ಹೋ 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 ಹೋ, ವಾ ಸ್ಪೀಡಿ, ವಾ 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 ವಾ, ಎದುರು PT ಉಷಾ, ವಾ 1 2 3 ಇದು 3
ಸಬಾಸ್ 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 ಸಬಾಸ್. ಓ ಹೇಳಿ 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 ಬಾ 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 ಬಾ. ವಾ ವಾ ಹರಿಯಪ್ 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 ಹರಿಯಪ್. ವಾ 1 2 3 1 2 3. ಇದು ಇದು ಇದೊಂದು ತಗೊಳ್ಳಿ. ಉದರ್ ಬಂಡೇರ್ನರ್. ವಾ 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 ವಾ. ಬಲೆ 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 3 ಲಕ್ಷ ಕೂಡಾಡೆ. ಬಲೆ 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 ಹೇಳಿ ಫಾಸ್ಟ್ ಫಾಸ್ಟ್ ಫಾಸ್ಟ್. ಹಾ 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 1 2 3. वाह बुढ़तेरिया बल्ले वो बलतेरिया 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 बलिपो 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 बलिपो. वाह 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 1 2 3. ಇಲ್ಲಿ ಬಾ ಏಯ್ ಇಲ್ಲಿ ಬರ. ವಾ 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 ವಾ. ಬಳೆ 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 ಆ ಬಳೆ 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 ಆ ಬಳೆ 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 ಆ ಬಳೆ 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 ಆ ಒಂಜಿ ಆ ಗಂಟೆ ಮೂಜಿ. ಎಸ್ ಎಸ್ 1 2. ಓಯ್ ಗರ್ಲ್ಸ್ ರೆಡಿಯಾಗಿ ಗರ್ಲ್ಸ್. ವಾ 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 ಬಳೆ 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 ವಾ 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 ವಾ. 1 2 3. ಹಾ 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 ಏನ್ಬಾ ಏನ್ಬಾ ಏನ್ಬಾ. వా 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 పొన్ను జోకులే దుమ్ము పొన్ను జోకులే దుమ్ము లకమ్మ లకల్తే. ఓయ్ ఓయ్ హా 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 ఆ వంజి ఆ రడ్డే ಒಂಜಿ ರಟ್ಟು ಮೂಜಿ ಇತ್ತಿನ ಹಾಲು ಮಾತ್ರ ಒಂಜಿ ರಟ್ಟು ಮೂಜಿ ಇಜ್ಜಿ ದೋಜೋಡು. ಯಾವುದು 2 ಸೆಕೆಂಡ್ ಮೇಲೆ ಎತ್ತಬೇಕು. ಅಲ್ಲಿ ಹಿಡೀರಾ ಅವನು ಚಿಕ್ಕ ಅರ್ಧ ಹೀಗೆ ಇಡಬೇಕು. ಹಾಂ ಓ ಬುಡ್ತೇರಿಯ ಬಲ್ಲೆ ಬಲ್ತಣಿಯ ಎರುಕುಲು. ವಾ 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 ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಆ ಒಂದು ಓ ಓ ಓ 1 2 ಅದು ಫಸ್ಟ್ ಯಾವುದು? ಇಲ್ಲಿ ಬಾ ನೀಂಬ ಏ ಎಂತ ಮಾಡುದಾ? முழங்கிடும் பாட்டு கொடும் சந்தோஷம் பிறந்த பாட்டு ஸ்நேகம் வந்தால் மதுரத்தேனே பூவும் வந்திச்சாலே. ಮಡಿಕೆ ಹೊಡೆಯುವ ಸ್ಪರ್ಧೆ. ಓ ಹೋ 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 ನೋಡಿ ಸ್ವಲ್ಪ ಹತ್ತಿರದ ಚಿಕ್ಕ ಮಕ್ಕಳನ್ನು ಸ್ವಲ್ಪ ಹೋಗ್ಲಿ 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 ಆ ಕಡೆ ಹೋಗಿ ನೀವು ಆ ಕಡೆ ಹೋಗಿ ಹೋಯ್ ಆ ಕಡೆ ಕೊಂಡೋಗ. ಆ ಮಡಿಕೆ ಹೊಡೆಯುವ ಸ್ಪರ್ಧೆ ಆ ಕಡೆ ನಡೀತಾ ಉಂಟು. ಆಯ್ಡ ನಂಬರ್ ಕೇಳಿಲ್ಲ ಏತಂದು ನಂಬರ್ ಏತೆ ಗೊತ್ತಿಜ ಗೊತ್ತಿಜಿನ ಆಯ್ಡ ಸೊಂಟೆ ಕೊಡ್ಲೆ ಆ ಕಡೆ. ಅವೇ 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 ವಾ ಆಕೆ 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 ಆವಾ ಓ ಹೋ 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 ಕಾಯ್ತಡೆ ಎತ್ತಿ ತೋಜಿನಾಗೆ ಟೈಮ್ ಕೊರಚಿ ಆಯಾಗ ತೋಜುಂಡು ದೆಪ್ಪಳೆ ಅಂಚ ಮುಟ್ಟಾಯಿ ನಡ್ದಕ ದೆಪ್ಪುನೆ ಮುಟ್ಟಾಯಿ
ಅಂಚಿಲತ್ತಿ ವಾ ಲಕ್ಷ್ಮಿ ಇದ್ದಾರಲ್ಲ ನಿಮ್ಮಲ್ಲಿ, ನಿಮ್ಮ ಜನ ಎಲ್ಲಿದ್ದಾರೆ? ಕರೆಯಿರಾ? ಹಲೋ, ನಿಮ್ಮ ಜನ ಎಲ್ಲಿದ್ದಾರೆ? ಕರೆಯಿರಿ ಈ ಕಡೆ. ವೆರಿ ಗುಡ್ ವಾ ಅಂಚಿಲತ್ತಿ ಅವ ಬೋದ್ರು. ವೆರಿ ಗುಡ್. ಜೋರಾಗಿ ಹೆಜ್ಜಪ್ಪಲೆ. ವೆರಿ ಗುಡ್. ವಾ. ಲಕ್ಕದಂತಲೇ. ಅಂಚಿಲತ್ತಿ. ವೆರಿ ಗುಡ್. ವಾ. ಇದು ಯಾವುದೆಲ್ಲ ಟೀಮು ಮೇಡಮ್? ಟೀಮ್ ಅದು ಗಂಗಾ, ಇದು ಕಾವೇರಿ. ಗಂಗಾ ಮತ್ತು ಕಾವೇರಿ 7 ಮೆಂಬರ್ಸ್. ಸರಿ ಉಂಟಾ? ಗೊಬ್ಬು ನೆನ್ನೆ ತುಳುಟು ಒಯ್ತಾ ಪತ್ತದ ಗೊಬ್ಬು ಎಲ್ಲ ಬುಡುಪುಜಿ ಮಿಗಿಲ್ಲ ಬುಡು. ಪ್ರಶಸ್ತಿಯನ್ನ ಗೆದ್ದಿದೆ ತುಂಗ. 2 ತಂಡಕ್ಕೂ ಧನ್ಯವಾದಗಳು. ಭಗವಾನ್, ಹುಡುಗಿಯರು ಯಾರೆಲ್ಲ ಕಾಂಪಿಟೇಷನ್ ಇಲ್ಲ ಹುಡುಗಿಯರು ಅವರು ಡ್ರೆಸ್ ಚೇಂಜ್ ಮಾಡಿ ಹೋಗಬಹುದು. ಯಾರೆಲ್ಲ ಕಾಂಪಿಟೇಷನ್ ಇಲ್ಲದವರು ಡ್ರೆಸ್ ಚೇಂಜ್ ಮಾಡಬಹುದು.
ಅವ್ರಿಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಹೋಗಲಿ ಅಂತ. ಎಸ್ ಸಾಕು. ಹುಡುಗರು ಹುಡುಗಿಯರು ಡ್ರೆಸ್ ಚೇಂಜ್ ಮಾಡಿ ಹೋಗಿ, ಬೇಗ ಬೇಗ ಬೇಗ. ರೆಡ್ ಎಲ್ಲೋ, ರೆಡ್ ಮತ್ತು ಎಲ್ಲೋ. ರೆಡಿ ರೆಡಿ ಹೋಗಿ ಕ್ಯಾಪ್ಟನ್. ಕ್ರಾಸ್ ಮಾಡಿ ಕ್ರಾಸ್ ಕ್ರಾಸ್. ರೆಡಿ ರೆಡಿ. Pick up the rope. Ready? Yeah. Ha 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 ha. Wah. Shabash, shabash. Ah. Sama. Anjir. Very good. Sama. Anjir. Amal bodo. Right bodo. Apira bodo.
top, and the man on the jukebox, and then we start to dance. And I'm singing like, girl, you know I want your love. Your love was handmade for somebody like me. Come on now, follow my lead. I may be crazy, but I may say, boy, let's not talk too much. Grab on my waist and put that body on me. Come on now, follow my lead. Come on now, follow my lead. Captain, get ready. Pick up the rope. Ready? Pick up the rope. Ready? DJ Vivian in the mix.